I request all our dear guests to be seated. ಎಲ್ಲ ಅತಿಥಿಯರು ಬಂದು ನಮ್ಮ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕಡೆ ಸೇರಬೇಕು ಅಂತ ವಿನಂತಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು. Check. Reading. ಸೊ ಮೇಡಮ್ ಎಲ್ಲಿದ್ದಾರೆ ಹಸ್ಬೆಂಡ್? ಆಹಾ, ಕರೀರಿ ಜೋರಾಗಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು 30 ವರ್ಷ ಆಯ್ತು. ಇವಾಗ ಒಟ್ಟಿಗೆ ಹೋಗುದಿಲ್ವ ಇಲ್ಲಿಗೆ ಇಲ್ಲಿ ಸಹ ಕೂತ್ಕೊಳ್ಳೋದೆಲ್ಲ? ಹಾಂ ಸರ್ ಎಲ್ಲಿದ್ದಾರೆ? ಮನೇಲಿ ನೀವು ಎಂತ ಕರೀದು ಅವರನ್ನು? ಪ್ರೀತಿ ಜಾಸ್ತಿ ಆಗುವಾಗ ಐಕಲೆ ಅಂದು. ಅವ್ರ ಹೆಸರೆಂತ? ಮಿಸ್ಟರ್ ಸುಧೀರ್ ರೈಟ್? ಯಾ, ಮಿಸ್ಟರ್ ಸುಧೀರ್ ಎಲ್ಲಿದ್ದೀರಾ? ಓಕೆ, ಮೀನ್ ವೈಲ್ ವೇಟ್ ಮಾಡುವ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾವು ಇವತ್ತು ಒಟ್ಟು ಸೇರಿದ್ದೇವೆ ಟು ಅ ವೆರಿ ಸ್ಪೆಷಲ್ ಡೇ. ಯಾಕಂದ್ರೆ ನಮ್ಮ ಇವತ್ತಿನ ಸ್ಟಾರ್ ಕಪಲ್ ಅವರ ಫಸ್ಟ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ಖುಷಿಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಆಸ್ ಕ್ಲೋಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ವಾ? ಎಸ್ ನೋ? ಎಸ್.
ಸೊ ನಾವು ಇಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ, ಅವರ ಒಂದು ಸೆಲೆಬ್ರೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅಲಾಂಗ್ ವಿತ್ ದ್ಯಾಟ್ ನಮಗೋಸ್ಕರ ಅರೇಂಜ್ ಮಾಡಿರುವ ಒಂದು ಪ್ರೋಗ್ರಾಮ್ ಇದು. ನಾವು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಇವೆಂಟಲ್ಲಿ. ವಿ ಹ್ಯಾವ್ ಡಾನ್ಸ್, ಮ್ಯೂಸಿಕ್, ಗೇಮ್ಸ್. ಸೊ ಆರ್ ಯು ಆಲ್ ರೆಡಿ? ಇದು ಸಾಕಾಗುದಿಲ್ಲ. ಆರ್ ಯು ಆಲ್ ರೆಡಿ ಲೇಡೀಸ್ ಅಂಡ್ ಜೆಂಟಲ್ಮೆನ್? ಓಕೆ, ಸೊ ನಾವು ನನಗೆ ಸೌಂಡ್ ಬೇಕು, ಬಟ್ ಓನ್ಲಿ ಫ್ರಮ್ ಲೇಡೀಸ್. ಓಕೆ, ಯಾರದೆಲ್ಲ ಹಸ್ಬೆಂಡ್ಸ್ ಓಕೆ ಶಾಪಿಂಗ್ಗೆ ಇವತ್ತು ತನಕ ನೋ ಅಂತ ಹೇಳಿಲ್ಲ. ನಮಗೆ ಶಾಪಿಂಗ್ ಮಾಡಬೇಕು, ಹೊರಗಡೆ ಹೋಗುವ ಅಂತ ಹೇಳುವಾಗ ನೋ ಅಂತ ಹೇಳ್ತೇ ಇಲ್ಲ. ಸೊ ಎಷ್ಟು ಜನ ವೈಫ್ ಇಲ್ಲಿದ್ದಾರೆ, ಅವರ ಹಸ್ಬೆಂಡ್ಸ್ ಶಾಪಿಂಗ್ಗೆ ನೋ ಅಂತ ಹೇಳಿಲ್ಲ, ಅವರು ಮಾತ್ರ ಜೋರಾದ ಚಪ್ಪಾಳೆ. ಒಬ್ಬರು ಸಹ ಇಲ್ಲ. ಕ್ಲಾಪ್ ಮಾಡಿ ಮೇಡಮ್, ಕ್ಲಾಪ್, ಲೌಡ್ ಕ್ಲಾಪ್, ಕ್ಲಾಪ್ ಕ್ಲಾಪ್. ಯಾ, ಓ ಓಕೆ, ಗೆಟ್ ಇಟ್. ಸೊ ನೋ ಅದರ್ ಹಸ್ಬೆಂಡ್ ಎಲ್ಲರೂ ನೋ ಹೇಳ್ತಾರ. ಓಕೆ, ನಾವ್ ಐ ವಾಂಟ್ ಕ್ಲಾಪ್ಸ್ ಅಥವಾ ನಾಯ್ಸ್ ಫ್ರಮ್ ಜೆಂಟಲ್ಮೆನ್. ಯಾರು ಸ್ಟ್ರಾಂಗ್ಲಿ ಬಿಲೀವ್ಸ್ ದಟ್ ಮೈ ವೈಫ್ ಇಸ್ ವೆರಿ ಬ್ಯೂಟಿಫುಲ್, ಅವರು ಮಾತ್ರ ಒಂದು ಜೋರಾದ ಚಪ್ಪಾಳೆ. ವಾವ್ ಸರ್, ದ್ಯಾಟ್ ವಾಸ್ ಅನ್ ಎಕ್ಸಲೆಂಟ್. ಓಕೆ, ಒಂದೇ ಹಸ್ಬೆಂಡ್, ಎಷ್ಟು ಸುಂದರಿಯರಿದ್ದಾರೆ ಇಲ್ಲಿ. ಮೇಡಮ್, ನಿಮ್ಮ ಹಸ್ಬೆಂಡ್ ಎಲ್ಲಿ? ಬಂದಿಲ್ಲ? ಬಂದಿದ್ದಾರೆ. ಸೊ ನಿಮ್ಮದು ಎಲ್ಲಿದ್ದಾರೆ? ನಿಮ್ಮ ಹಸ್ಬೆಂಡ್ ಹೆಸರು? ಮಿಸ್ಟರ್ ಶಿವಪ್ರಸಾದ್, ಎಲ್ಲಿದ್ದೀರಾ? ಡಾರ್ಲಿಂಗ್ ಹಸ್ಬೆಂಡ್ ಆಫ್, ನಿಮ್ಮ ಹೆಸರು ಮೇಡಮ್? ಸುಜಾತ ಅವರ ಹಸ್ಬೆಂಡ್, ಧರ್ಮಪತಿಯ? ಹೌದು, ಧರ್ಮಪತಿ ಎಲ್ಲಿದ್ದಾರೆ? ಬಿಸಿ. ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ಇದೇ ರೀತಿ ಹಲವಾರು ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್, ಇಂಟ್ರಾಕ್ಷನ್ಸ್, ಡಾನ್ಸ್, ಮ್ಯೂಸಿಕ್ ಎಲ್ಲ ಬರ್ತಾ ಇದೆ. ಸೊ ನಿಮ್ಮ ಎನರ್ಜಿ ಹೈಪ್ ಅಪ್ ಮಾಡಲೇಬೇಕು. ಬಟ್ ಯಾವುದೇ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಬೇಕೇ ಬೇಕು ಅಲ್ವಾ? ಸೊ ನಾವೊಂದು ಭಕ್ತಿ ಗೀತೆಯ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವ. ಸೊ ವಿ ಹ್ಯಾವ್ ವಿತ್ ಅಸ್ ಮಿಸ್ಟರ್ ಶ್ರೇಯಸ್. ಹಾಯ್, ಯು ವಾಂಟ್ ಟು ಬಿ ದೇರ್? ಓಕೆ. ಸೊ ಶ್ರೇಯಸ್ ಇಸ್ ಅ BEA, ಎಂಜಿನಿಯರಿಂಗ್ ಸ್ಟೂಡೆಂಟ್. ಅಲಾಂಗ್ ವಿತ್ ದಟ್ ಹಲವಾರು ಪ್ರೈಸ್ ಮತ್ತು ರೆಕಗ್ನೈಸೇಷನ್ ಸಿಕ್ಕಿದೆ ಅವರ ಸಿಂಗಿಂಗ್ ಟ್ಯಾಲೆಂಟಲ್ಲಿ. ಸೊ ನಾವು ಕೂಡ ಅದೊಂದು ವಿಟ್ನೆಸ್ ಮಾಡುವ. ಸೊ ಓವರ್ ಟು ಯು. ಅದಕ್ಕೆ ಕೂಡ ನಾವು ವೇಟ್ ಮಾಡುವ. ಅದಕ್ಕಿಂತ ಮುಂಚೆ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಆ ಫುಡ್ ಕೌಂಟರ್ ಅಲ್ಲಿ ಸರ್ ಬಂದು ಕುತ್ಕೊಳ್ಬೋದಾ? ಜೆಂಟಲ್ಮೆನ್ ವೈಟ್ ಶರ್ಟ್ ಆಗಿ ಮೂರು ಇದ್ದಾರಲ್ಲ ಸರ್, ಬನ್ನಿ ಕುತ್ಕೊಳ್ಳಿ. ಸೊ ಜೆಂಟಲ್ಮೆನ್ ಹಿಯರ್, ನಿಮ್ದಾಯ್ತಾ? ಸ್ನ್ಯಾಕ್ಸ್ ಮಾಡಿ ಆಯ್ತಾ ನಿಮ್ಮದು? ಹೇಗಿದೆ ನಮ್ಮ ಕ್ಯಾಟ್ರಿಂಗ್ ಸರ್ವಿಸಸ್? ಗುಡ್ ಮಾತ್ರ ಅಲ್ಲ ಅವರದ್ದು. ಓಕೆ, Shreyas is taking over the stage very soon.
tussle. I don't know why this shit got me lazy right now, yeah. Can't do Percocets on my leg. I'm turning one, trying to live it up. Get it right, baby, yeah, right it, yeah. Bring it over to my place. You be like, baby, who cares? So I know you care. Bring it over to my place. You don't know what you do to me. Hello, 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 hello. Pavamana, Pavamana, ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವ ಕಂದಿದಲ್ಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ ಹೇಮ ಕಚ್ಚುತ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಗೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿತು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮತಿಯನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಚರ ಮಣಿದಯ ಪಾರ ಬಾರ ಗುದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಕೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಖರ್ಚನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವ ವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ
ಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನಿನೃತದಲ್ಲಿ ಏನೇ ನೆಸಗುವೆ ಮಾನಸದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಶ್ರೀ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವ ಕಥಿತಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವಮಾನ ಪವಮಾನ ಥ್ಯಾಂಕ್ ಯು. ಚೆಕ್ ಥ್ಯಾಂಕ್ ಯು ಸೊ ಮಚ್. ಸೊ ಎಸ್ ನಾವು ನಮ್ಮ ಮುಂದುವರಿಸುವ. ಸೊ ಐ ವಾಂಟ್ ಆಲ್ ದ ಗೆಸ್ಟ್ ಟು ಸಿಟ್ ಡೌನ್. ದಯವಿಟ್ಟು ಕುಳಿತುಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್ ರೈಟ್ ದೇರ್. ಮೇಡಮ್ ಎಲ್ಲೋ ಫ್ಯಾಮಿಲಿ ಅಲ್ಲಿ ಕಾಣ್ತಾ ಇದ್ದಾರೆ, 3 ಜನ ಎಲ್ಲರೂ ಫ್ಯಾಮಿಲಿ ಫುಲ್ ಎಲ್ಲೋ ಡ್ರೆಸ್ ಕೋಡ್ ಆಗಿ ಬಂದಿದ್ದಾರೆ. ಎಸ್ ನೈಸ್. ಸೊ ಬೇರೆ ಯಾವುದಾದ್ರೂ ಬೇರೆ ಎಷ್ಟು ಜನ ಡ್ರೆಸ್ ಕೋಡ್ ಫಾಲೋ ಮಾಡಿದ್ದೀರಾ? ಹಸ್ಬೆಂಡ್ ವೈಫ್ ಮಕ್ಕಳು ಎಲ್ಲರೂ ಪಿಂಕ್ ಯೆಲ್ಲೋ ಬ್ಲೂ ಯಾರೂ ಇಲ್ಲ? ಅವ್ರಿಗೆ ಪ್ರೈಸ್ ಇದೆ, ಯಾರೂ ಇಲ್ಲ? ಓಕೆ, ಈ ಪ್ರೈಸ್ ನಾನು ಲೇಟರ್ ಕೊಡ್ತೀನಿ. ಸೊ ಏನಾದರೂ ಮುಂದೆ ಬರಬೇಕು. ನಿಮ್ಮ ಡ್ರೆಸ್ ಕೋಡ್ ಮ್ಯಾಚಿಂಗ್ ಇದ್ದರೆ ನಿಮಗೆ ಒಂದು ಚಿಕ್ಕ ಪ್ರೈಸ್ ಇದೆ. ಆಲ್ ರೈಟ್. ಸೊ ನಾವು ನಮ್ಮ ನೆಕ್ಸ್ಟ್ ಎಪಿಸೋಡ್ ಆಫ್ ದ ಇವೆಂಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಟೈಮ್ ದಿಸ್ ಇಸ್ ಎನ್ ಎಕ್ಸೈಟ್ಮೆಂಟ್ ಶೋ. ಸೊ ಒಂದು ಡೈನಮಿಕ್ ಪರ್ಫಾರ್ಮೆನ್ಸ್ ಡಿ ಝೋನ್ ಅಂತ ಡಾನ್ಸ್ ಟೀಮ್ ಒಂದು ವಿಜುವಲ್ ಟ್ರೀಪ್ ನನಗೋಸ್ಕರ ರೆಡಿ ಮಾಡಿದ್ದಾರೆ. ಸೊ ನಮ್ಮ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಟೀಮ್ ಡಿ ಝೋನ್ ಆನ್ ಸ್ಟೇಜ್. मेरी देसी लक मेरी देसी लक मेरी देसी लक ते
Check. Fantastic performance. ಜೋರಾದ ಚಪ್ಪಾಳೆ ladies and gentlemen. Yes. So ಸ್ವಲ್ಪ hype ಬಂತಲ್ಲ. So ನಮ್ಮ most awaiting time of the day ಬಂದಿದೆ. So ನಮ್ಮ ಇವತ್ತಿನ ಸ್ಟಾರ್ ಕಪಲ್ ಅನ್ನು ನಾವು ಇವಾಗ ನೋಡ್ತಾ ಇದ್ದೇವೆ in a grand entry. So ನಾವೆಲ್ಲರೂ as friends, family, ನಮ್ಮ audience crowd ಆಗಿ ಫುಲ್ ಎನರ್ಜಿ ತೋರಿಸ್ಬೇಕು. ಯಾಕಂದರೆ ಆಸ್ ಐ ಟೋಲ್ಡ್ ಯು ನಾವೆಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೇವೆ ಆಸ್ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್. ನಮ್ಮ ಲವ್ ಸಪೋರ್ಟ್ ಈ ಒಂದು ಕಪಲ್ಗೆ, ಈ ಒಂದು ಬ್ಯೂಟಿಫುಲ್ ಕಪಲ್ 1 year ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡುವಂಥ ಶ್ರದ್ಧಾ ಹಾಗೂ ಸಚಿನ್ನ ಮ್ಯಾರೇಜ್ ಲೈಫ್ಗೆ ನಮ್ಮ ಒಂದು ಹ್ಯಾಪಿನೆಸ್ ತೋರಿಸೋಕ್ಕೆ. ಸೊ ಅಬ್ಸಲ್ಯೂಟ್ ಫ್ರೀಡಮ್ ಎಲ್ಲರಿಗೂ. ವಿಸಿಲ್ ಮಾಡೋರಿಗೆ ಜೋರಾಗಿ ವಿಸಿಲ್ ಮಾಡ್ಬೋದು, ಕ್ಲಾಪ್ಸ್ ಹೊಡೆಯೋರಿಗೆ ಕ್ಲಾಪ್ಸ್ ಹೊಡೆಯೋದು, ಹೂಲ್ ಹೂಟ್ ಬೊಬ್ಬೆ ಆಗ್ಬೋದು. ಆಲ್ ಟುಗೆದರ್ ರೆಡಿನಾ? Okay, 3, 2, 1, here we go! The star couple of the evening, Sachin and Shraddha! Woohoo! Lovely, lovely. My God, Cinderella and her prince. Your eyes got my heart falling for you. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾವೆಲ್ಲರೂ ಎದ್ದು ಜೋರಾದ ಚಪ್ಪಾಳೆಯನ್ನು ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಸ್ಟಾರ್ ಕಪಲ್ ಆಫ್ ದ ಈವ್ನಿಂಗ್. Your eyes got my heart falling for you. You're messing with my heart and I still wanna love you. I wanna spend my life drowning in your eyes. It's my only prayer. Yeah. कैसे बताए क्यों तुझको चाहे यारा बता ना पाए. बातें दिलों की देखो जो बाकी आके तुझे समझाए. तू जाने I don't know how to tell you how much I really want you. Want you, oh 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 oh. So let me come and tell you my feelings that are unsaid. Congratulations, you both look so absolutely gorgeous. So can I have both of you on the stage, please? Come on. No. We are waiting to see both of you. And wow, both of you are looking mind blowing. Yes or no, ladies and gentlemen? ಚಪ್ಪಾಳೆ ಮೂಲಕ ನನಗೆ ಗೊತ್ತಾಗಬೇಕು.
ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಒನ್ ಬ್ಯೂಟಿಫುಲ್ ಇಯರ್ ಆಫ್ ಮ್ಯಾರೇಜ್ ಲೈಫ್. ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಆಲ್ರೆಡಿ. ಸೊ ನಮ್ಮ ಆಡಿಯನ್ಸ್ ಆಗಿ ಕೂಡ ತಿಳಿಸೋಣ. ಸೊ ಐ ವಿಲ್ ಸ್ಟಾರ್ಟ್. ಲೇಡೀಸ್ ಲೆಟ್ಸ್. ಸೊ ವಾಟ್ ಯು ಥಿಂಕ್ ಲೇಡೀಸ್ ಯು? ಯಾ ಓಕೆ. ಸೊ ಓವರ್ ಟು ಯು ಶ್ರದ್ಧಾ. ಸೊ ಇವತ್ತಿನ ಈ ಒಂದು ದಿನ, ಸೊ 1 year ಆಫ್ ಹ್ಯಾಪಿ ಮ್ಯಾರೇಜ್ ಲೈಫ್. ಸೊ ನಿಮ್ಮ ಒಂದು ಸ್ಮಾಲ್ 1 minute ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ತುಂಬಾ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ದಿನ ನನಗೆ ಕೇಳಿದರು, ಈಗ ನೀವು ಎಂಗೇಜ್ ಆಗ್ತಾ ಇದ್ದೀರಿ, ಹೌ ಆರ್ ಯು ಫೀಲಿಂಗ್ ಅಂತ. ಆಗ ನಾನು ಹೇಳಿದ್ದೆ, ನನಗೆ ನನ್ನ ಹಸ್ಬೆಂಡ್ ಹೇಗೂ ಬೇಕಂತ ಇದ್ರೋ ಹಾಗೆ ಸಿಕ್ಕಿದಾರಂತ. ಆ್ಯಂಡ್ ಈವನ್ ಟಿಲ್ ಟುಡೇ ನಾನು ಆ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡೋದಿಲ್ಲ. ಎಲ್ಲರೂ ಹೇಳ್ತಾರೆ ಮದುವೆ ನಂತರ ಲೈಫ್ ಚೇಂಜ್ ಆಗ್ತದೆ ಅಂತ, ಬಟ್ ಐ ಸೇ ಮದುವೆ ನಂತರ ಲೈಫ್ ಇನ್ನೂ ಬೆಟರ್ ಆಗಿದೆ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್, ಮೈ ಲಾಸ್ ಆ್ಯಂಡ್ ಆಫ್ ಕೋರ್ಸ್ ಮೈ ಹಸ್ಬೆಂಡ್. ಥ್ಯಾಂಕ್ ಯು. ಸೊ ದಟ್ಸ್ ಅ ಮೂಮೆಂಟ್ ಆ. ಸೊ ಯೂಶಲಿ ಈ ಮನೆಯಲ್ಲಿ ಈ ಥರ ಒಂದು ಮೂಮೆಂಟ್ ಬರುವಾಗ ಯೂಶಲಿ ಏನು ಮಾಡ್ತಾರೆ? ಇಸ್ ಇಟ್ ಅ ಹಗ್ ಆರ್ ಅ ಕಿಸ್ ಫಸ್ಟ್? ಹಗ್. ಸೊ ಕ್ಯಾನ್ ಯು ಆಲ್ ಸಿ ದಟ್ ನೌ? Wow, hug. Oh, lovely. Okay, so now, Sachin, so what do you think? So, Nimma experience, you know, Shtu Chandada wife sikidare, you are really lucky man. Yes or no, ladies and gentlemen? Yes, absolutely yes. So, apart from gorgeousness, what else do you think she is amazing about? ಆ್ಯಕ್ಚುಲಿ ಫಸ್ಟ್ ಪ್ರಪೋಸಲ್ ಬಂದಾಗ ನಾವು ಮಾತುಕತೆ ಸ್ಟಾರ್ಟ್ ಮಾಡಿದ್ದೆವು. ಆಗ ಒಂದು ಮಾತು ನನಗೆ ತುಂಬ ಇಷ್ಟ ಆಯಿತು ಅವಳು ಹೇಳಿದ್ದು. ಮದುವೆ ಅಂತ ಹೇಳಿದರೆ ಒಂದು ಹುಡುಗಿಗೆ ಪುನರ್ಜನ್ಮ ಅಂತ ಹೇಳಿದ್ಲು. ಸೊ ಆ ಮಾತಲ್ಲಿ ನಾನು ಇಂಪ್ರೆಸ್ ಆಗಿ ಅಲ್ಲೇ ಫಿಕ್ಸ್ ಆಗಿಬಿಟ್ಟೆ ಅವಳಿಗೆ. That's called flat ಆಗಿ ಬಿಟ್ಟಿದ್ದಾರೆ. ಸೊ ಲೇಡೀಸ್, ಅನ್ಮ್ಯಾರಿಡ್ ಲೇಡೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ವಾಟ್ ಇಸ್ ಇಟ್ ಲೈನ್ ಅಗೇನ್? ಅದು ಮರೆಯೋದಿಲ್ಲ, ಯಾವಾಗಲೂ ಹೇಳ್ಬೋದು. ಮದುವೆ ಅಂತ ಹೇಳಿದರೆ ಒಂದು ಹುಡುಗಿಗೆ ಪುನರ್ಜನ್ಮ ಅಂತ ಹೇಳ್ತಾರೆ. ಸೊ ನಾನು ಇಷ್ಟ ಆಗಿ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳಿದರು. ಸೊ ನೋಟ್ ಮಾಡಿ, ಸಿಂಗಲ್ ಲೇಡೀಸ್ ಒಳ್ಳೆ ಹಸ್ಬೆಂಡ್ ಅನ್ನು ಫ್ಲಾಟ್ ಮಾಡಿಸೋ ಒಂದೇ ಲೈನ್ ನಮ್ಮ ಶ್ರದ್ಧಾನ ಎಕ್ಸ್ಕ್ಲೂಸಿವ್ ಕ್ರಿಯೇಷನ್. ಸೊ ಜೋರಾದ ಚಪ್ಪಾಳೆ ಫಾರ್ ದ ಲವ್ಲಿ ಕಪಲ್. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನಾವು ಕೂಡ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ನಿಮಗೆ ಕೊಡ್ತೇವೆ ಗೊತ್ತಾ ಇವಾಗ. ಸೊ 1 minute ಟೈಮ್ ಕೊಡ್ತೀನಿ. ಸೊ ಈಚ್ ಅದರ್ಗೆ ಕಾಂಪ್ಲಿಮೆಂಟ್ ಮಾಡಬೇಕು, ಗ್ಯಾಪ್ ಕೊಡಬಾರ್ದು. 1 ವರ್ಷ ಇಷ್ಟು ಹ್ಯಾಪಿನೆಸ್ ಎಲ್ಲ ಶೇರ್ ಮಾಡಿದ್ದೀರಾ. ಸೊ ಗ್ಯಾಪ್ ಕೊಡಬಾರ್ದು. ಐ ವಿಲ್ ಸ್ವಿಚ್ ದ ಮೈಕ್. ಸೊ ನಿಮ್ಮ ಈಚ್ ಅದರ್ ಕ್ವಾಲಿಟಿಯನ್ನು ಹೇಳಬೇಕು. ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ಹಿಸ್ ಕ್ವಾಲಿಟಿ, ಹಿಲ್ ಸ್ಪೀಕ್ ಅಬೌಟ್ ಯೋರ್ ಕ್ವಾಲಿಟಿ. ಒನ್ ವರ್ಡ್. ಓಕೆ, ಲುಕ್ಸ್ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ಎನಿಥಿಂಗ್. ರೆಡಿ? ಸೊ ನೋಡೋಣ ಯಾರು ಆ್ಯಕ್ಚುಲಿ ಇದು ಪ್ರಾಕ್ಟೀಸ್ ಅಲ್ಲ. ಸೊ ಇವರು ಇವಾಗ ಹೇಳಿದ್ದು ಶೇರ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಇಟ್ಸ್ ನಾಟ್ ಅ ಪ್ರಾಕ್ಟೀಸ್ ಒನ್ ಅಂತ ನಾವು ಬಿಲೀವ್ ಮಾಡಬೇಕಾದ್ರೆ ದಿಸ್ ಇಸ್ ದ ಟ್ರಿಕ್. ಓಕೆ, ರೆಡಿ? ಸೊ ಟೈಮ್ ಟ್ರ್ಯಾಕ್ ಮಾಡ್ಬೋದಾ? ಹಾಂ, 1 minute ಟೈಮ್ ದಿಲೆ. ಓಕೆ, ಸ್ಟಾಪ್ ಮಾಡೋಣಪ್ಪ ನೋಡು. ಓಕೆ, ರೆಡಿ? We'll start with Shraddha. He is handsome. She is gorgeous. He is caring. She is lovely. He is awesome. He is awesome. Caring. Copy. No copying. Okay, so ಇವಾಗ ಅರ್ಥ ಆಯ್ತಾ ಗೇಮ್? Loudly, okay? Nobody is giving a minute. Stop ಮಾಡಬಾರ್ದು. ರಪಕ್ಕ. Okay, right. Now we'll start with Sachin. Yeah. So your darling is? Daring. Loving. Caring. Smart. Possessive. Possessive. Okay. Smart. One point for Shraddha. Yeah. Motivator. 2 points for Shraddha. 1 point for Sachin. I don't know. Done. So full ಮುಳುಗಿದ್ದಾರೆ ಅವರ ಕಾಂಪ್ಲಿಮೆಂಟ್ಸ್ ಅಲ್ಲಿ. ಸೊ ಬೋತ್ ಆಫ್ ಯು ಡಿಸರ್ವ್ ಆಲ್ ದಿಸ್ ಕಾಂಪ್ಲಿಮೆಂಟ್ಸ್. ಯು ಆರ್ ಅ ಲವ್ಲಿ ಕಪಲ್. ನಾವೆಲ್ಲರೂ ನಮ್ಮ ಹ್ಯಾಪಿನೆಸ್ಗೋಸ್ಕರ ಇಲ್ಲಿ ಸೇರಿದ್ದೇವೆ. ಥ್ಯಾಂಕ್ ಯು ಸೊ ಮಚ್. ಒನ್ ಮೋರ್ ಆಕ್ಟಿವಿಟಿ ಟು ನೋ ಮೋರ್ ಅಬೌಟ್ ಯು. ಸೊ ಕ್ಯಾನ್ ಐ ಹ್ಯಾವ್ ದ ಶೇರ್ಸ್ ಪ್ಲೀಸ್? ಚೇರ್. ಓಕೆ. Okay, I want you to sit opposite. Yes, and then now the lady sits. Ivaga, I will ask you certain questions. Very old game, traditional game. Certain questions. Honest ಆಗಿ ಆನ್ಸರ್ ಮಾಡಬೇಕು. ಓಕೆ, ಆಡಿಯನ್ಸ್ ಅಲ್ಲಿ ಯಾರಿಗಾದ್ರೂ ಅವರು ಹೇಳಿದ್ದು ತಪ್ಪು ಅಂತ ಅನ್ಸಿದ್ರೆ ಯು ಕ್ಯಾನ್ ಕಮ್ ಆನ್ ಟು ದ ಸ್ಟೇಜ್, ಬಂದು ನನಗೆ ತಿಳಿಸ್ಬೋದು. ಓಕೆ, ವಿ ಆರ್ ದ ಜಡ್ಜ್. ಸೊ ನಾನೀಗ ಸರ್ಟನ್ ಸೆಟ್ ಆಫ್ ಕ್ವೆಶನ್ಸ್ ಕೇಳ್ತೇನೆ.
ಬೋತ್ ಆಫ್ ಯು. ಸೊ ಅದು ನೀವು ಜಾಸ್ತಿ ಮಾಡ್ತಿರೋದ್ರೆ ಇಲ್ಲಾದ್ರೆ ಅದು ನಿಮಗೆ ಜಾಸ್ತಿ ರಿಲೇಟಬಲ್ ಆದರೆ ಯು ಹ್ಯಾವ್ ಟು ರೇಸ್ ಯೋರ್ ಹ್ಯಾಂಡ್ಸ್, ಇಲ್ಲಾದ್ರೆ ಪಾಯಿಂಟ್ ಟು ಯೋರ್ ಪಾರ್ಟ್ನರ್. ರೆಡಿ? ಹಾನೆಸ್ಟ್ ಆಗಿರಬೇಕು. ಸೊ ನಿಮಗೆ ಗೊತ್ತಿರುವಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಇದು. ಸೊ ನೀವು ಸುಳ್ಳು ಹೇಳಿದ್ರೆ ಬೊಬ್ಬೆ ಹಾಕಿ, ಆಯ್ತಾ? ಜೋರಾಗಿ ಬೊಬ್ಬೆ ಹಾಕಿ. ಓಕೆ, ದ ಫಸ್ಟ್ ಕ್ವೆಶ್ಚನ್, ಯಾರು ಜಾಸ್ತಿ ಲೇಜಿ? ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್, ಕೋಪ ಜಾಸ್ತಿ ಯಾರಿಗೆ ಬರೋದು? ಓ ಓಕೆ, ಅವರನ್ನು ಕಂಡ್ರೆ ನಿಮ್ಗೆ ಹೇಗೆ ಕೋಪ ಬರೋದು ಸರ್? ಅಷ್ಟು ಚಂದ ಇದ್ದಾರೆ, ಅವ್ರ ಹತ್ರ ವಾಯ್ಸ್ ಕೂಡ ಅಷ್ಟು ಪಾಪ ಆಗಿದೆ. ಸೊ ನೀವು ಜೋರಾಗಿ, ಐ ಮೀನ್ ನೀವು ಫಸ್ಟು ಆ್ಯಂಗ್ರಿಯಾಗಿ ಅವರನ್ನು ನೋಡುವಾಗ ಅವರ ಫಸ್ಟ್ ರಿಯಾಕ್ಷನ್ ಏನು? ಇಲ್ಲ, ನಾನು ನನ್ನಷ್ಟಕ್ಕೆ ಕೋಪ ಆಗಿರ್ತೇನೆ, ಎಂತ ರಿಯಾಕ್ಷನ್ ಮಾಡೋದಿಲ್ಲ ನಾನು. ಇಲ್ಲ, ಎಷ್ಟು ಟೈಮ್ ಹೋಗ್ತದೆ ಅದು ಕೋಪ? 5 minutes, 10 minutes, 15 minutes. 15 minutes. ಅದಾದಮೇಲೆ ವಿಲ್ ಕಮ್ ಟು ದಟ್ ಲೇಟರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್, ಒಂದು 100 meters ರಿಲೇ ಇದ್ದರೆ ಯಾರು ಫಸ್ಟ್ ವಿನ್ ಆಗ್ತಾರೆ? ಓಕೆ, ದ ನೆಕ್ಸ್ಟ್ ಒನ್ ಇಸ್, ಸೀಕ್ರೆಟ್ ಕೀಪರ್ ಯಾರು? ಸೊ ನಾನು ಇದನ್ನು ಹೌದಾ? ಸೀಕ್ರೆಟ್ ಕೀಪರ್ ಆಯ್ತು. ಲೇಡೀಸ್ ಅಂದರೆ ನಾವು ಗಾಸಿಪ್ ಕ್ವೀನ್ಸ್ ಅಂತ. ಸೊ ಶ್ರದ್ಧಾ ಇಸ್ ಸೆಟ್ಟಿಂಗ್ ಅನದರ್ ಎಕ್ಸಾಂಪಲ್. ವೆರಿ ಗುಡ್ ಶ್ರದ್ಧಾ. ಸೊ ಎಲ್ಲರೂ ಯೂಶಲಿ ಲೇಡೀಸ್ ಥರ ಗಾಸಿಪ್ ಕ್ವೀನ್ ಅಲ್ಲ, ಸೀಕ್ರೆಟ್ ಅನ್ನು ಹೇಳಿದೆ ಯಾರ ಹತ್ರ ಹೇಳೋದಲ್ಲ. ಅಗ್ರಿ? ಎನಿ ಫ್ರೆಂಡ್ಸ್ ಡಿಸಗ್ರಿ ಮಾಡ್ತೀರಾ? ಅವರು ಗಾಸಿಪ್ ಮಾಡ್ತಾರೆ, ಗಾಸಿಪ್ ಮಾಡಲ್ಲ, ಅಗ್ರಿ ಮಾಡ್ತಾರೆ. ಎನಿಬಡಿ ಡಿಸಗ್ರಿಂಗ್ ಇನ್ ದ ಕ್ರೌಡ್? ಇಲ್ಲ. ವಾವ್ ಶ್ರದ್ಧಾ, ನಾಟ್ ಬ್ಯಾಡ್. ಸೊ ಲೇಡೀಸ್, another inspiration from our gorgeous star today. ಓಕೆ, ಫಸ್ಟ್ ಐ ಲವ್ ಯು ಅಂತ ಯಾರು ಹೇಳಿದ್ದು? ನಿಮ್ಮ ರಿಯಾಕ್ಷನ್? I love you too. ಓಕೆ, ದ ನೆಕ್ಸ್ಟ್, ಲಾಸ್ಟ್ ಆರ್ಗ್ಯುಮೆಂಟ್ ಸ್ಟಾಪ್ ಮಾಡೋಗ ಯಾರು ಸ್ಟಾಪ್ ಮಾಡೋದು ಲಾಸ್ಟ್? ಓಕೆ, ನಿಮ್ಮದೇ ಸರಿ. ಓಕೆ, ಅಗ್ರಿ ಮಾಡ್ತೀರಲ್ಲ ನೀವು, ಅವ್ರಿಗೆ ಅಗ್ರಿ ಮಾಡ್ತೀರಾ? ಮ್ಯೂಚುವಲ್. ಓಕೆ, who's always right? Oops, who's always right? Okay. Better fashion sense? Yes. Okay, now audience sense. So, ಎಷ್ಟು ಜನ ಅಗ್ರಿ ಮಾಡ್ತೀರಾ? ಶ್ರದ್ಧಾ is got better fashion sense. ಜೋರಾದ ಚಪ್ಪಾಳೆ sound. Okay, this many for Shraddha. Now let's see for Sachin. ಎಷ್ಟು ಜನ ಸಚಿನ್ಗೆ? Sachin, I think Sachin's audience review ಜಾಸ್ತಿ ಅಲ್ವಾ? ಓಕೆ, ಆಲ್ ರೈಟ್. ಬೆಟರ್ ಡಾನ್ಸರ್? ಎಸ್. ಸೊ ಅದು ನನಗೆ ಅಷ್ಟು ಬಿಲೀವ್ ಬರ್ತಾ ಇಲ್ಲ. ಅದೊಂದು ನೋಡೋಣ ನಾವು ಪರ್ಫಾರ್ಮೆನ್ಸ್ ಉಂಟು. ಸೊ ಈಗ ಜಸ್ಟ್ ಒಂದು ಸ್ಮಾಲ್ ಗ್ಲಿಮ್ಸ್, 1 minute. ಎನಿ ಸಾಂಗ್ ರ್ಯಾಂಡಮ್. ಅದು ನಿಮ್ಮದು ಪ್ರಾಕ್ಟೀಸ್ ಮಾಡಿದ್ದು, ಯಾರಿಗೆ ಟ್ಯೂಟರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. No. So any surprise song ಆಗ್ಬೋದಾ? ಒಂದಲ್ಲ. Come fast. Okay. Please help me remove the chair, na? Mikku, come. Okay. Yes. So one small surprise performance of the game and then I'll let you go. Relax ಆಗಿ ನಾವು ಶೋ ವಾಚ್ ಮಾಡೋಣ. ಸೊ ಎಷ್ಟು ಟೈಮ್ ತಗೊಂಡಿದ್ದಾರೆ ರೆಡಿ ಆಗೋಕ್ಕೆ? ಓಕೆ, ಎನಿ ಗೆಸಸ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್? ಸೊ ಮ್ಯಾಡಮ್ ಇನ್ ದ ರೆಡ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಒಂದು ಇದ್ರಲ್ಲಿ ನಿಂತ್ಬೋದಾ? ಓಕೆ, ಸೊ ಶ್ರದ್ಧಾ ಇಷ್ಟು ಗಾರ್ಜಿಯಸ್ ಆಗಿ ಕಾಣೋಗೆ ಎಷ್ಟು ಟೈಮ್ ತಗೊಳ್ಬೋದು? 2 hours. Wait, we'll see. Anybody else guessing? Madam with yellow top, how long did you think she would have taken? 2 hours. Okay. Yeah, 3 hours. Okay. One gentleman, give me an answer. Hey, men in the black. Yeah, hi. 3 hours. Oh, are you married? Okay, get it. So, what is the answer? 3 hours. Okay, now what about Sachin? She's disclosed 5 minutes ante. Half an hour. ಇಲ್ಲ, ಇಸ್ ಗಾಟ್ ದಟ್ ಹ್ಯಾಂಡ್ಸಮ್ನೆಸ್ ವಿತಿನ್. ಸೊ ಅವರು ಕೇರಿಂಗ್, ಲವ್ ಅದೆಲ್ಲ ಇದೆ, ಆದರೆ ಲುಕ್ಸ್ ಕೂಡ ಕಂಡೆ ಎಕ್ಸೆಪ್ಟ್ ಮಾಡೋದಲ್ವಾ? How much on 10 for his good looks? How much on 10 for his good looks and fashion sense? All I know, everything together. 11. 11. So ಇವ್ರಿಗೆ 100.
I knew this. Okay, ready with the music? Okay, so this is a surprise dance. So it's a game ending. Last question. Navella believe ಮಾಡಬೇಕಾದ್ರೆ ಈ surprise song ನೀವು random ಆಗಿ dance ಮಾಡಬೇಕು. Okay, ready? Play. इन्ना सोना क्यों रब ने बनाया, 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 आवाज आवाज में मना. Okay, so ladies and gentlemen, yaru better dancer? Can I hear it? इन्ना सोना Joragi, Shraddha or Sachin? Absolutely both. So big round of applause, ladies and gentlemen, for a lovely couple of the day. Jorada Chappale, come on. Thank you so much. You can enjoy with the crowd. We will see your performance later. Okay. Now, ಈಗ ಒಂದು ಸ್ಮಾಲ್ ಆಕ್ಟಿವಿಟಿ ಬೇಸ್ ಇದೆ ನಿಮಗೆ ಕ್ರೌಡ್ಗೆ. Okay. Now, we have a small contest ನಿಮಗೋಸ್ಕರ ಆಡಿಯನ್ಸ್ಗೋಸ್ಕರ. ಸೊ ನಾನು ಇವಾಗ 3 ಸ್ಟೇಟ್ಮೆಂಟ್ಸ್ ಅಬೌಟ್ ಶ್ರದ್ಧಾ ಹೇಳ್ತಾರೆ ನಮಗೆ. ಓಕೆ, 3 ಅವರ ಬಗ್ಗೆ, ಅವರ ಪರ್ಸನಾಲಿಟಿ ಬಗ್ಗೆ ಅವರು 3 ಸ್ಟೇಟ್ಮೆಂಟ್ಸ್ ಹೇಳ್ತಾರೆ. ಓಕೆ, ಅದರಲ್ಲಿ ಒಂದು ಇಸ್ ಅ ರಾಂಗ್ ಸೆಂಟೆನ್ಸ್, 1 ಇಸ್ ರಾಂಗ್. 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ, 3ನೇದು ಇಸ್ ಅ ರಾಂಗ್. ನಾಟ್ 3ನೇದು, ಯಾವುದಾದ್ರೂ ಒಂದು ಅಮಂಗ್ ದ 3 ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಅದು ನೀವು ಗೆಸ್ ಮಾಡಬೇಕು ಯಾವುದು ಕರೆಕ್ಟ್ ಮತ್ತೆ ಯಾವುದು ರಾಂಗ್ ಅಂತ. ಅರ್ಥ ಆಯ್ತಾ? ಹಾಂ, ಓಕೆ. ಸೊ ಶ್ರದ್ಧಾ, 3 ಥಿಂಗ್ಸ್ ಅಬೌಟ್ ಯು ನೀವು ಹೇಳಿ. ಅದರಲ್ಲಿ ಒಂದು ಶುಡ್ ಬಿ ಅ ರಾಂಗ್ ಥಿಂಗ್, ಆಪೋಸಿಟ್ ಥಿಂಗ್. ಅರ್ಥ ಆಯ್ತಾ? ಸೊ ಆಪಲ್ ಇಸ್ ರೆಡ್, ಆಪಲ್ ಇಸ್ ಫ್ರೂಟ್, ಆಪಲ್ ಇಸ್ ಅನ್ ಆನಿಮಲ್, ಆ ಥರ. ಅರ್ಥ ಆಯ್ತಾ? ಎನಿಥಿಂಗ್ ಅಬೌಟ್ ಯು. ಓಕೆ, ಅದು ನನ್ನ ಹತ್ರ ಹೇಳ್ಬೇಡಿ, ನನ್ನ ಹತ್ರ ಮಾತ್ರ ಹೇಳಿ ಆಡಿಯನ್ಸ್ಗೆ. ಓಕೆ, ರೆಡಿ ಆಡಿಯನ್ಸ್? ಎಲ್ಲರೂ ಕಿವಿ ಕೊಟ್ಟು ಕೇಳಿ, ಅಟೆಂಟಿವ್, ಪ್ಲೀಸ್ ಬಿ ಅಟೆಂಟಿವ್. ಸೊ 3 ಸ್ಟೇಟ್ಮೆಂಟ್ಸ್ ಅಬೌಟ್ ಶ್ರದ್ಧಾ. Okay. I am a bad dancer. I am a bad dancer. First statement. Okay. Second. I am a good singer. I am a good singer. Second. I have better fashion sense. I have better fashion sense. I am a bad dancer. I am a good singer. I have good fashion sense. ಅಲ್ವಾ? ಯಾವುದು? 3 ಸೆಂಟೆನ್ಸ್ ಇದೆ. ಸೊ ಸಚಿನ್, ಒಂದು ಆಡಿಯನ್ಸ್ ಅಲ್ಲಿ ನೋಡಿ, ರ್ಯಾಂಡಮ್ ಆಗಿ ಒಂದು ಜನನ ಪಿಕ್ ಮಾಡಿ. ಯಾರು ಆನ್ಸರ್ ಕೊಡ್ಬೇಕು ಅದರಲ್ಲಿ ರ್ಯಾಂಡಮ್ ಆಗಿ? ಎನಿಬಡಿ ಯು ನೋ, ಯು ಜಸ್ಟ್ ಟೆಲ್ ದ ಡ್ರೆಸ್, ನೇಮ್ ದ ಕಲರ್ ಆಫ್ ದ ಡ್ರೆಸ್. ಓಕೆ ಸರ್, ಈ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ರಾಂಗ್? Singer. She is a bad singer. Okay, I'll keep that answer. Anybody else? So you can sit down. I think I have volunteer answer. Thank you so much. Dancer. I'm a bad dancer. Is a wrong. I am a bad answer is a wrong ante. Anybody else? Anybody else guesses? I'll come to you, sweetheart. 1 second. Yes, ma'am. Hi. You look very pretty today. Bad dancer. I remember. Yeah, bad dancer. Okay. Bad dancer, bad singer, bad dancer too. Anybody else with different answer? Bad singer. She's a good singer. Which is the wrong answer? She said she's a good singer. So that is a wrong answer you're telling. First you decide ಮಾಡಿ ಬರ್ತೇನೆ. 2 minutes I'll give you time. Okay. Anybody else? No? Okay. So I take one answer from sir. ಅವರು ಹೇಳಿದ್ದಾರೆ ಈ 3 ಸೆಂಟೆನ್ಸ್ ಅಲ್ಲಿ ರಾಂಗ್ ಆನ್ಸರ್ ಇಸ್ ಐ ಆಮ್ ಅ ಬ್ಯಾಡ್ ಸಿಂಗರ್. ಅದು ರಾಂಗ್. ಶಿ ಇಸ್ ಅ ಗುಡ್ ಸಿಂಗರ್. ಓಕೆ. ಅಂಡ್ ಮ್ಯಾಮ್ ದೇರ್ ಸೇಸ್ ಶಿ ಇಸ್ ಅ ಬ್ಯಾಡ್ ಡಾನ್ಸರ್, ವಿಚ್ ಇಸ್ ನಾಟ್ ಟ್ರೂ. ಓಕೆ. ಅಂಡ್ ಐ ಗಾಟ್ ಅನದರ್ ಆನ್ಸರ್ ಫ್ರಮ್ ಸಮ್. ಯು ಆಲ್ಸೋ ಸೆಡ್ ಬ್ಯಾಡ್ ಡ್ಯಾನ್ಸರ್. ಓಕೆ. ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಯು ಟೆಲ್ ಮಿ. ಇದರಲ್ಲಿ 3 ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್? ಇಸ್ ಶಿ ಅ ಬ್ಯಾಡ್ ಡಾನ್ಸರ್? ಇಸ್ ದಟ್ ದ ರಾಂಗ್ ಆನ್ಸರ್? ಆರ್ ಇಸ್ ಶಿ ಗುಡ್ ಸಿಂಗರ್? ದಟ್ಸ್ ಅ ಬ್ಯಾಡ್ ಆನ್ಸರ್. ಶಿ ಇಸ್ ಅ ಬ್ಯಾಡ್ ಡಾನ್ಸರ್. It's a wrong question, wrong answer. Yes. So, Jorada Chappale, madam, come. Jorada Chappale to 1, and we have another winner. Madam, please come forward. Okay. Miku, I want your help. Gifts, please. Okay, ಮುಂದೆ ಬನ್ನಿ. Prize ತಗೊಳ್ತೀರಾ? Okay, I want both of you to come. Shraddha, can you please come and hand over the gift? Spot gift. Okay. So we have 2 winners, 1 for each.
Jorada Chappali, ladies and gentlemen, they're the winners of the game. Thank you. Okay, thank you so much. Yes, now, next reward is there. Just pick the prize and come. Okay, so next one, this prize nimge sikta ide. I'll keep it on their table. Okay, yes. Ivaga, I want everybody to be ready with your phones. Okay? ಈ ಒಂದು ನಮ್ಮ ಕ್ರೌಡಲ್ಲಿ ಇರುವವರಲ್ಲ, ಎನಿಬಡಿ ಔಟ್ ಆಫ್ ದಿಸ್ ಕ್ರೌಡ್, ನಮ್ಮ ಈ ಒಂದು ಗ್ಯಾದರಿಂಗಲ್ಲಿ ಇರದೇ ಇರೋವರ ಕಾಲ್ ಮಾಡಿಬಿಟ್ಟು, ಓಕೆ, ಕಾಲ್ ಮಾಡಿಬಿಟ್ಟು ಅವರು ಹ್ಯಾಪಿ ಆ್ಯನಿವರ್ಸರಿ ಶ್ರದ್ಧಾ ಸಚಿನ್ ಅಂತ ಫೋನಲ್ಲಿ ಹೇಳಬೇಕು. ಓಕೆ, ಸಮನ್ ಹೂಸ್ ನಾಟ್ ಇನ್ ದ ಕ್ರೌಡ್. ಸೊ ಬೇಗ ಬೇಗ ಫೋನ್ ತೆಗಿಲಿ, ಡಯಲ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾಗಿರ್ಬೋದು, ನೋ ಪ್ರಾಬ್ಲಮ್. ಸೊ ಫಸ್ಟ್ ಪಿಕ್ ಯಾರು ಪಿಕ್ ಮಾಡ್ತಾರೆ, ನೀವು ಯು ಹ್ಯಾವ್ ಟು ಕಮ್ ಇನ್ ದ ಫ್ರಂಟ್ ಆಫ್ ದ ಸ್ಟೇಜ್. ಓಕೆ, ವಿಲ್ ಹಿಯರ್ ದ ವಿಶ್ ಇನ್ ದ ಮೈಕ್. ಸೊ ಅದು ಕೇಳಿಸಿದ್ರೆ ಯಾವ್ದು ವಿನ್ನ. ಸೊ ಡಯಲ್ ಮಾಡಿ ಯಾರಾದರೂ, ನೋ ಪ್ರಾಬ್ಲಮ್. ನಮ್ಮ ಈ ಒಂದು ಕ್ರೌಡಲ್ಲಿ ಇರಬಾರ್ದು ಅವರು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ. ಕಮ್ ಫಾರ್ವರ್ಡ್, ಕಮ್ ಫಾರ್ವರ್ಡ್. ವಿ ಹ್ಯಾವ್ ಟು ಹಿಯರ್ ದ ವಿಶಸ್ ಇನ್ ದ ಮೈಕ್. ಕಮ್ ಫಾರ್ವರ್ಡ್, ಕಮ್ ಫಾರ್ವರ್ಡ್. ಎನಿಬಡಿ ಎಲ್ಸ್ ಬೇಗ. ಓಕೆ, ಹಲೋ ಅಶಿ, ಹ್ಯಾಪಿ ಆನಿವರ್ಸರಿ ಶ್ರದ್ಧಾ ಸಚಿನ್ ಮಂಡ್ಬರ್. ಫೋನ್ ಮಾಡ ರೆಡಿ ನಾವು. ಹಲೋ, ಹ್ಯಾಪಿ ಆನಿವರ್ಸರಿ ಶ್ರದ್ಧಾ ನಿ ಸಚಿನ್ ಮಣ. ಹ್ಯಾಪಿ ಆನಿವರ್ಸರಿ ಶ್ರದ್ಧಾ ಅಂಡ್ ಸಚಿನ್. ಹ್ಯಾಪಿ ಆನಿವರ್ಸರಿ ಶ್ರದ್ಧಾ ಅಂಡ್ ಸಚಿನ್. ಅದು ಯಾರು ಹೇಳಿದ್ದು ಮೇಡಮ್? ನಿಮ್ಮ ಅಮ್ಮ. ಓಕೆ, ಅಮ್ಮನ ಬಿಟ್ಟು ಬಂದದಾ? ಇಷ್ಟು ಒಳ್ಳೆ ಫುಡ್ ಕೌಂಟರ್ ಇದೆ. ಅಮ್ಮ ಇಸ್ ಇನ್ ಮ್ಯಾಂಗ್ಲೋರ್. ಇಟ್ಸ್ ಓಕೆ. ಓಕೆ, ಹಾಯ್, ವಾಟ್ಸ್ ಯುವರ್ ನೇಮ್? ಶ್ರೀ Shanayi. Okay, so you came with your darling and you? Two sons, all of you in pink? Okay, all right. So I want the couple now. Sachin or Shraddha, anybody, please come and hand over the prize for them. Yeah. Yes. Jorada Chappali, ladies and gentlemen. Amma andre aa ತರ ಇರಬೇಕು. ಫಸ್ಟ್ ಡಯಲ್ ಅಲ್ಲಿ ಪಿಕ್ ಮಾಡಬೇಕು ಅಲ್ವಾ? Okay, all right. And she's also here to perform a beautiful dance. So the ಚಂದದ performance ನಿಮಗೋಸ್ಕರ ಇಲ್ಲಿ perform ಮಾಡ್ತಾ ಇದ್ದಾರೆ Aditi. Big round of applause for Aditi as a welcome. Ladies and gentlemen, come on. Aditi, stage is all yours. कमलालय श्रीदेव प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो प्राणमे नाट्यं चेसे गतुलतो नाम शतं मूल नतुलतो ना बैननी चुपुआ बेला
समझावांगी ना तेरे बिना लगता तू की जाने മുത്താളം മുടിതാളം കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിനഴകൊടു കൂട്ടുകൂടും നേരം നല്ലോണം നമ്മൾ കോണം മിന്നൽ പൂരം തുടിതാളം മഴയുടെ മേളം നീണ്ടു നിൽക്കും നറവനതാളം പരിചകളുടെ നീരൊളി മേളം നെഞ്ചിനു താളം നിലവിനു മേളം ഇടക്കയുടുക്കുമിടയിലെ ഓ സമരയോ കേട്ട് മൈരേ രമയോ കേട്ട് മൈ സമരയോ കേട്ട് മൈരേ രമയോ കേട്ട് മൈ തനക്കട്ടെ 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 ढूंढ बाजाओ रे सवरियो घाटे माँ ओ दियो सवरियो घाट मायरे रमैयो घाट माय सवरियो घाट मायरे रमैयो घाट माय तनकटे 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 ढूंढ बाजाओ रे सवरियो घाट माँ ओ दियो राम भी देखा लक्ष्मण देखा राम भी देखा लक्ष्मण देखा देख सीता मायरे यदि देखी सीता मायरे सवरियो घट माये तनकटे 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 वाली बाजाओ रे सवरियो घट माँ ओ दियो ओ सवरियो घट मायरे रमैयो घट माय ओ सवरियो घट मायरे रमैयो घट माय तनकटे 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 वाली बाजाओ रे सवरियो घट माँ ओ दियो Woohoo! Fantastic. Hey Aditi, please stay back on stage. Let me talk to you. Hi. Beautiful performance. Oh, okay. Beautiful performance. So ladies and gentlemen, Aditi is a professional dancer, yoga instructor, over 150 stage performance ಮಾಡಿದ್ದಾರೆ. So ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಲ್ಲ ಅವರ performance? Okay. So a little bit about you. So how long has it been dancing and what is that who's given you an inspiration? From first standard, yes, I love dance. I'm a classical dancer. ಬೇರೆ ಯಾವುದೇ ಪ್ರೊಫೆಷನ್ ಬೇಡ, ಡಾನ್ಸ್ ಅಲ್ಲೇ ನಾನು ಮುಂದುವರಿಸಿದ್ದೆ ಅಂತ. I'm also artist. Oh, talent, full bag full of talents. You've come here with parents? No, my parents are not here. Yeah, okay, so you've come along with alone. Oh, so ನೋಡಿ, self-sufficient, talent ಎಲ್ಲ. So ಜೋರಾದ ಚಪ್ಪಾಳೆ ladies and gentlemen for Aditi. Thank you so much for making such a graceful performance. Okay, so now next performance is by Shreyas. So ನಮ್ಮ ಒಂದು ಟ್ರೆಂಡಿಂಗ್ ಮ್ಯಾಂಗ್ಳೂರ್ ವೈಬ್ ಕೊಡುವಂತ ಒಂದು ಹಾಡು ಆಡ್ತಾ ಇದ್ದಾರೆ. So Shreyas, ready? Over to you.
ಸಿಂಗಾರ ಸಿರಿಯೇ ಅಂಕಲಿನಲೆ ಬಂಗಾರಗೆ ಮಾಮಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗ ಸರಸೋ ಛಾಯೆ ಮಂದಹಾಸ ನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸ ಮಂಚದಿ ರಂಗೇರಿ ನಿನ್ನ ಕಾದಿದೆ ಸುಮಾತಿನ ತಂಗಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಳಿ ಹೇಳುತ್ತಿವೆ ಸಿಂಗಾರ ಸಿರಿಯ ಅಂಕಲಿನಲೆ ಬಂಗಾರಗೆ ಬಾಮೈ ಗಾಂಧಾರಿಯಂತೆ ಹೊಮ್ಮಚ್ಚಿ ಮನಸರಸೋ ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಕಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ ಆ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇಲಿ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಸುಂದರವಾದ ಸೋಜಿಗರೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಹಾಸ ನಲುಮೆಯ ಶ್ರಾವಣ ಮಾಸ. ಥ್ಯಾಂಕ್ ಯು. Well done, Shreyas. That was really nice. Okay. Next on stage, Nimma choice. Dance beka, music beka. Yes, here we go. So, Nimma helidage next performance is a dance by D-Zone. So, just like the last time, they are going to set the stage on fire. So, sit back and enjoy. Over to D-Zone.
राफ्ता राफ्ता देखो आप मेरी लड़ी है, अरे राफ्ता राफ्ता देखो आप मेरी लड़ी है, जिससे लड़ी है वो पास मेरे खड़ी है, मुझे जानती है जब से ये मरती है तब से, मैं भी इससे चोरी छुपे चाहता हूँ तब से, दिल मेरे बस गई। खामोश सोना सोना बाबा सोना सोना बाबा सोना 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 ओ मेरे सोना रे सोना रे सोना रे दे दूंगी जान जुदा मत होना रे मैंने तुझे महीने में जाना हुआ तो सूरत ना मत होना रे वो मेरे सोना रे सोना रे सोना। राफ्ता राफ्ता देखो आप मेरी लड़ी है, अरे आप जिससे लड़ी है वो पास मेरे खड़ी है, अरे राफ्ता राफ्ता देखो। Fantastic. So, ಅದೇ ತರ ಬೇರೆ ಡು ವಿ ಹ್ಯಾವ್ ಎನಿ ಅದರ್ ಕಪಲ್ ಇನ್ ದ ಹೌಸ್ ಡಾನ್ಸರ್ಸ್? ಚಂದಾಗಿ ಡಾನ್ಸ್ ಮಾಡುವ ಕಪಲ್ ಇದ್ದಾರಾ? ಇಲ್ಲ, ಯಾರು ಇಲ್ಲ. ಮೇಡಮ್ ನಿಮ್ಮ ಸ್ಮೈಲ್ ಹೇಳ್ತಾ ಇದ್ದಾರೆ ನೀವು ಚಂದ ಡಾನ್ಸ್ ಮಾಡ್ತೀರಾ ಅಂತ. ಮಾಡ್ತೀರಾ? ಶೀಸ್ ಲೈಕ್ ಪ್ರೇಯಿಂಗ್. ಓ ಪ್ಲೀಸ್ ನೋ 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 ನೋ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಆಯ್ತಾ, ನಾಚಿಕೆಗೆ ಒಂದು 2 minutes ಟೈಮ್ ಕೊಡ್ತೇನೆ. ರೆಡಿ? ಓಕೆ. ಹಾಯ್, ಯೋರ್ ನೇಮ್? ನಿವೇದಿತಾ. ಓಕೆ, ಯಾರ ಹತ್ರಿಗೆ ಬಂದಿದ್ದೀರಿ ನೀವು? ನಮ್ಮ ಹಸ್ಬೆಂಡ್. ಎಲ್ಲಿದ್ದಾರೆ ಹಸ್ಬೆಂಡ್? ಪತಿ ಪರಮೇಶ್ವರ್. ಹೆಸರು? ಕಾರ್ತಿಕ್ ಪ್ರಭು. ಮಿಸ್ಟರ್ ಕಾರ್ತಿಕ್ ಪ್ರಭು, ಎಲ್ಲಿದ್ದೀರಾ? ಆಹಾ, ಸೊ ಇದು ಬ್ಯೂಟಿಫುಲ್ ಸ್ಮೈಲ್ ಬೋತ್ ಆಫ್ ಯು, ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಬಂದರು, ನಾನು ನಿಮ್ಮನ್ನ ನೋಡ್ಲಿಕ್ಕೆ ಮಾತ್ರ ಕರೆದಿದ್ದು, ಇವರು ಕರೆದಿದ್ದಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ. ಬನ್ನಿ ಸರ್. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಕಾರ್ತಿಕ್. ಸೊ ಇಷ್ಟು ಚಂದದ ವೈಫ್ ಇದ್ದಾರೆ ಅಲ್ವಾ? ಸೊ ಅವರು ಚಂದಾಗಿ ಕುಕ್ ಕೂಡ ಮಾಡ್ತಾರಾ? ಮಾಡ್ತಾರೆ. ಚೊರೆ ಮಾಡ್ತಾರಾ? ನೇಬರ್ಸಾ? ಅಲ್ಲ, ಫ್ರೆಂಡ್ಸ್. ಓಕೆ, ಅವ್ರ ಹಾನೆಸ್ಟ್ ಒಪಿನಿಯನ್ ಕೇಳುವ. ಹಾಂ, ನಿಮ್ಮ ಒಪಿನಿಯನ್ ಸರ್? ಚೊರೆ ಮಾಡ್ತಾರೆ. ಮಾಡ್ತಾರೆ. ಆಗ ನೀವೇನು ಮಾಡ್ತೀರಾ? ಸೈಲೆಂಟ್. ಆಹಾ, ಇಲ್ಲಿ ಬನ್ನಿ ಸರ್. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕಾಮ್ ಹಸ್ಬೆಂಡ್ ಆಫ್ ದ ಡೇ ಆಸ್ತಿರ್ತೀರಿ ಸರ್. ಸೊ ಇವರಿಗೆ ಜೋರಾದ ಚಪ್ಪಾಳೆ. ವೈಫ್ ಕಿರಿಕಿರಿ ಮಾಡ್ತಾರೆ ಅಂತ ಅಗ್ರಿ ಮಾಡಿದ್ದಾರೆ ಅವರ ಎದುರು. ಅದ ನಂತರ ಹೇಳಿದ್ದಾರೆ ನಾನು ಸುಮ್ಮನೆ ಗೊತ್ಕೊಳ್ತೇನೆ ಅಂತ. ಎಸ್ ಮೇಡಮ್, ಅಗ್ರಿ ಮಾಡ್ಬೋದಾ? ಎಸ್, ಓಕೆ. ಪಬ್ಲಿಕ್ ಒಪಿನಿಯನ್. ಹಾಂ, ಓಕೆ, ಶೋರ್ ಮಾಡ್ತೀರಾ? ನೀವೇ ತೊಳಿ ಬಂದು ನೋಡುವ. ಓಕೆ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವರನ್ನು ಕಂಡಿದ್ರೆ ಎಷ್ಟು ಜನ ಅನ್ಸ್ತೀರಾ ಕಿರಿಕಿರಿ ಮಾಡುವಂತ ಒಂದು ವೈಫ್ ಅಂತ? ಕೈ ಮೇಲೆ ಹಾಕಿ. ನಿಮಗೆ ಗೊತ್ತುಂಟು. ಓಹ್, ಅವ್ರ ಪರಿಚಯ ಉಂಟಾ ನಿಮಗೆ? ಓಕೆ, ಅಷ್ಟೇ, ಬೇರೆ ಯಾರು ಅನಿಸೋದಿಲ್ಲ ನಿಮಗೆ ಸರ್? ನೀವು ಹೇರ್ ಸೆಟ್ ಮಾಡೋದಲ್ಲ, ಇವರಿಗೆ ಓಟ್ ಕೊಡೋದಾ? ಓಟ್ ಕೊಡೋದಲ್ಲ. ಹಾಂ ಹಾಂ, ಓಕೆ. ಸೊ ಇಲ್ಲ, ನನಗೆ ಕಂಡು ಅಷ್ಟು ಒಳ್ಳೆ ಸ್ಮೈಲ್ ಇದೆ, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಮಾತಾಡ್ಸೋದು ಬಂದದಕ್ಕೆ ಚೊರೆ ಮಾಡ್ತಾರಂತೆ. ಓಕೆ, ಇಲ್ಲ, ನಾನು ಅಗ್ರಿ. ಓಕೆ, ಸೊ ಐ ಆಲ್ಸೋ ಅಗ್ರಿ. ನಿಮಗೆ ನೀವಿಬ್ಬರಿಗೆ ಡಾನ್ಸ್ ಕೂಡ ಮಾಡ್ಬೋದು ಅಂತ. ಮಾಡ್ಬೋದಾ? ಇಲ್ಲ, ಅವರಿಲ್ಲ. ನೀವೊಂದು ಸ್ಟೆಪ್ ಹಾಕಿ ಅವ್ರಿಗೆ ಫಾಲೋ ಮಾಡ್ತಾರೆ. ಹಾಂ, ನೋಡಿ, ಒಂದು ಸ್ಟೆಪ್ ಹಾಕಿ ಅವರೊಟ್ಟಿಗೆ. ಹಾಂ, ನೋಡುವ. ಬನ್ನಿ ಸರ್. ನೀವು ಮಾತ್ರ ಮಾಡ್ತೀರಾ? ಬನ್ನಿ, ಸೋಲೋ ಪರ್ಫಾರ್ಮೆನ್ಸ್. ಓಕೆ, ಕಮ್ 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 ಡ್ಯಾನ್ಸ್. ಶೀ ಇಸ್ ಅ ಗುಡ್ ಡಾನ್ಸರ್ ಅಂತೆ. ಗುಡ್ ಡಾನ್ಸರ್? ಹೌದಾ? ಇವರು ಡಾನ್ಸ್ ಕಂಡು ನಿಮಗೆ ಪ್ರೀತಿ ಜಾಸ್ತಿ ಆಗಿದಾ? ಇವರ ಡಾನ್ಸ್ ಕಂಡು ಬಿದ್ದದ್ದ ನೀವು ಪ್ರೀತಿಯಲ್ಲಿ? ಇಲ್ಲ ಇಲ್ಲ, ಅವರು ನನ್ನ ಒಬ್ಜೆಕ್ಷನ್ ಇಲ್ಲ ಅವರ ಡ್ಯಾನ್ಸಿಗೆ. ಹಾಗೆ ಅವರು ಬೇರೆ ಫಂಕ್ಷನಿಗೆ ಎಲ್ಲಿ ಸಹ ಹೋದರೆ ನಾನು ಡ್ಯಾನ್ಸ್ ಮಾಡಲಿಕ್ಕೆ ಬಿಡ್ತೇನೆ. ಮೈಕ್ ಆರ್ನಾಗ ಸೈಡ್ ಉಂಡು ಅಂದ ಇಂಬೇರೆ ಪಾತೇರಿ ಮಾತ ಗೊತ್ತಾಗಿದೆ. ಓಕೆ ಮೇಡಮ್, ಕಮ್ ಲೆಟ್ ಅಸ್ ಸಿ ಒನ್ ಸ್ಮಾಲ್ ಪರ್ಫಾರ್ಮೆನ್ಸ್ ಆಫ್ ಯರ್ಸ್. ಕಮ್ ಆನ್. ಸೊ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಸರ್, ನಿಮ್ದು ವಿಸಿಲ್ ಕೂಡ ಆಗಬೇಕು. ಓಕೆ, ಡಿಜೆ ಬ್ರೋ, ಸಮ್ ನೈಸ್ ಮ್ಯೂಸಿಕ್ ಫಾರ್ ಯಾ. ಸೊ ನೀವು ಅಲ್ಲಿಂದ ಕ್ಲಾಪ್ ಮಾಡ್ಬೋದು, ಜಾಯಿನ್ ಮಾಡ್ಬೋದು. ಓಕೆ, ಸೊ ನಾವೆಲ್ಲರೂ ಆಡಿಯನ್ಸ್ ಆಗಿದ್ದೇನೆ. ಎಸ್, ಮ್ಯೂಸಿಕ್ ಪ್ಲೀಸ್. ಡ್ಯಾನ್ಸಿಂಗ್ ಮ್ಯೂಸಿಕ್ ಇಜ್ಜ, ಡ್ಯಾನ್ಸಿಂಗ್ ಮ್ಯೂಸಿಕ್. स्टेज होगी। क्या कहूँ ने मेरी सब कह दिया, जीने का मतलब कह दिया।
क्या कहूँ, आँखों ने मेरी सब कह दिया, तू ही जीने का मतलब कह दिया। अब सांसें चले ना चले क्या फिकर, तू चले साथ तो खूबसूरत सफर। तेरी राहों में मेरा जहां, के रंग लग गया इश्क का, के रंग लग गया इश्क का। Beautiful, beautiful. के रंग लग गया इश्क का। Wonderful, wonderful. So, hey, really. Shraddha is really happy. So, one reward for the beautiful dancing couple in the house. Jorada Chapale, ladies and gentlemen. Thank you, thank you. Thank you. Thank you so much. Okay. So, ಇದೇ ರೀತಿ ಇನ್ನಷ್ಟು ಕಪಲ್ ಇದ್ದಾರೆ ನಮ್ಮ ಕ್ರೌಡ್ ಅಲ್ಲಿ. So, can I have 5 couple in coming forward? 5 couple. Husband, wife, ನಮ್ಮ ಜೋಡಿ. ಬನ್ನಿ ಬನ್ನಿ. ಅಲ್ಲ ನಾನೇ ಬಂದು ಕರೆಸ್ಬೇಕಾ? ಯಾ, ಯು ಗಿವ್ ಮಿ ಆಪ್ಷನ್. ಯಾ, ವಿ ವಿಲ್ ಟೆಲ್ ಮಿ. ಸಜೆಸ್ಟ್ ಮಾಡಿ ಯಾರನ್ನ ಕರಿಬೇಕು. ಸುಧೀರ್ ಮಹಾಲೆ ಅಂಡ್ ಶೈಲು ಮಹಾಲೆ. ಎಸ್, ಬನ್ನಿ. This is the game, sir. This is not practice. No practice. This is on spot. Bunny, bunny. Yes. I've been calling you from the start of it. Okay. Our ಹೆಸರು ಹೇಳಿ ಸರ್. ನರಸಿಂಹ ಮತ್ತು ಶರತ್ ಕಪಲ್. Yes, ನರಸಿಂಹ ಮತ್ತು ಶರತ್ couple. Okay, you can give me the name. ಅವರು ಬಂದಿದ್ದಾರೆ, ಅವ್ರಿಗೆ ಅರ್ಥ ಆಯಿತು. ವೆರಿ ಗುಡ್. ಐ ಲೈಕ್ ಯು ಆಲ್ ಬಿಂಗ್ ಸಚ್ ಎ ಸ್ಪೋರ್ಟ್. ಆನ್ ದ ಸ್ಟೇಜ್ ಪ್ಲೀಸ್, ಆನ್ ದ ಸ್ಟೇಜ್ ದಯವಿಟ್ಟು. ಓಕೆ, ವಿ ಹ್ಯಾವ್ 1 2 3. ಪ್ಲೀಸ್ ಕಮ್. 4. ಓಕೆ, ಆನ್ ದ ಸ್ಟೇಜ್ ಪ್ಲೀಸ್, ದಯವಿಟ್ಟು ನಿಮ್ಮದೇ ಸ್ಟೇಜ್. Okay, we have 1 2 3. ಅವರಿದ್ರಲ್ಲ, ಬನ್ನಿ. I thought you were coming. The lady in the green and please ನೀವು ಎದ್ದೊಳದು ನೋಡಿ ನಾನು ಅಂದ್ಕೊಂಡು ನೀವು ಮುಂದೆ ಬರೋದು ಅಂತ. ಬನ್ನಿ ಮೇಡಮ್, ಕಮ್ ಆನ್. ಇಟ್ಸ್ ನಾಟ್ ವೆರಿ ಹಾರ್ಡ್ ಟಾಸ್ಕ್, ವೆರಿ ಸಿಂಪಲ್. your partner na? Yes. Show your love, express your love. Okay, newly, oh wow, please. Okay, we have 1 2 3 4 couple. Okay, one more couple, one last couple. Any suggestions, ladies and gentlemen? Bharat bhai ಎಲ್ಲಿದ್ದಾರೆ? ಭರತ್ ಬಾಯ್. ಫೋಟೋ ಆದ್ಮೇಲೆ ತಗೊಳ್ಳೋ. Okay, onto the stage. Come on, one couple, be a sport. Ishtu jana couple idare. Ma'am, you want to join? You've come with you. It's okay, you tell him na. We women can rule the world. Come. Bani sir. Yes. Aha. ಇವರನ್ನ ನೀವು ಕಂಪ್ಲೇಂಟ್ ಮಾಡಿದ್ದು ಬರೋದಿಲ್ಲ ಅಂತ ನೋಡಿ, ಎಷ್ಟು ಚೆಂದಾಗಿ ಬರ್ತಾ ಇದೆ. ಬನ್ನಿ ಮೇಡಮ್. ಹೂ ವೆರಿ ನೈಸ್. ಓಕೆ, ಹಲೋ, ಮುಂದೆ ಬನ್ನಿ ಮ್ಯಾಮ್. ನೀವು ಕ್ರೌಡಲ್ಲಿ ಎದುರು ಬಂದಿದ್ದೀರಾ, ಇಲ್ಲಿ ಕೂಡ ಮುಂದೆ ಬರ್ರಿ. ನಿಮ್ಮದೇ ಅಲ್ಲ ಸ್ಟೇಜ್, ಭಾರಿ ಚಂದ ಕಾಣ್ತಾ ಇದ್ದೀರಾ ಮೇಡಮ್. ಸೊ ಸರ್, ಏನಪ್ಪ, ಸೊ ಯು ಆರ್ ಸೋ ಲಕ್ಕಿ, ಯು ಹ್ಯಾವ್ ವೆರಿ ಬ್ಯೂಟಿಫುಲ್ ವೈಫ್ ಆ್ಯಂಡ್ ಲೈಫ್ ಅಫ್ಕೋರ್ಸ್. ಸೊ ಅವರು ಎಷ್ಟು ಟೈಮ್ ತಗೊಳ್ತಾರೆ ರೆಡಿ ಆಗೋಕ್ಕೆ? 10 ನಿಮಿಷ. ಹೌ ಮೆನಿ ಆಫ್ ಯು ಆರ್ ಶಾಕ್ ಲೈಕ್ ಮೀ? ಏನು ಮೇಡಮ್ ಸೌಂದರ್ಯದ ರಹಸ್ಯ? ಹೇಳುದಿಲ್ಲ ಅಂತ ಹೇಳಿದ? ಅಲ್ಲ, ಒಂದೇ ರಹಸ್ಯ ಹೇಳಿ, ಏನಿದೆ ನಮ್ಮ ಸೌಂದರ್ಯದ ರಹಸ್ಯ? ಒಂದೇ ಹಸ್ಬೆಂಡ್ ಪ್ರೀತಿ. ಓಕೆ, ಹಾಯ್, ವಾಟ್ಸ್ ಯುವರ್ ನೇಮ್? ಅಂಕಿತಾ. ಶರತ್. ವಾಟ್ ಯು ಡು ಶರತ್?
I'm an IT engineer. HR. Oh, you work. Mangalore? Here on Puttur only. Wow, nice. So it's a pearl city and I see a beautiful pearl. Really goes well. Hi, what's your name? Hello, Varshini. Varshini. Happy married life? Happy married life? ಯಾವಾಗ ಆ್ಯನಿವರ್ಸರಿ? ವೆನ್ ಇಸ್ ಯುವರ್ ಆ್ಯನಿವರ್ಸರಿ? ಯಾವಾಗ ನಿಮ್ಮ ಆ್ಯನಿವರ್ಸರಿ? ಸರಿ, ನಾ ಇವಾಗ ಸದ್ಯಕ್ಕೆ 15 ಡೇಸ್ ಆಯಿತು. 15 ಡೇಸ್ ಆಗಿದೆ ಅಷ್ಟೇ ಮದುವೆ ಆಗಿ. ಓ ನೈಸ್. ಹೌ ಇಸ್ ಮ್ಯಾರಿಡ್ ಲೈಫ್? ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ ಆರ್ ನಾಟ್ ಯೆಟ್? ವೆರಿ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟ್. ವೆರಿ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್. ಸೊ ಇದು ಪುತ್ತೂರ್ನ ಗಾಳಿ ಅಂತಲ್ಲ. ಎವ್ರಿಬಡೀಸ್ ಮ್ಯಾರಿಡ್ ಲೈಫ್ ಇಸ್ ಎಕ್ಸಲೆಂಟ್. ಸೊ ಆಯಿತು, ಐ ಥಿಂಕ್ ಐ ಶುಡ್ ಆಲ್ಸೋ ಲುಕ್ ಫಾರ್ ಒನ್ ಇನ್ ಪುತ್ತೂರ್. ಓಕೆ, ಹಾಯ್ ಮ್ಯಾಮ್. ವೆರಿ ಬ್ಯೂಟಿಫುಲ್ ಸ್ಮೈಲ್. ಇದೇ ಥರನಾ ಎವ್ರಿ ಡೇ ಎಟ್ ಹೋಮ್? ಎಸ್ ಸರ್? ಇದೇ ಥರ. ಓಕೆ, ಸೊ ಯು ಆರ್ ಈಸ್ ಈ ಮೇಂಟೈನಿಂಗ್ ಯುವರ್ ಸ್ಮೈಲ್ ಎವ್ರಿ ಟೈಮ್? ಲೈಕ್ ಈ ಒಂದು ಚಂದದ ಸ್ಮೈಲ್ ಇರೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾರಾ? ಓಕೆ, ಸೊ ವಾಟ್ಸ್ ನೇಮ್? ಸಂಧ್ಯಾ. ಸಂಧ್ಯಾ, ಏನು ಮಾಡ್ತಾ ಇದ್ದೀರಾ ಸಂಧ್ಯಾ? ಹೌಸ್ ವೈಫ್. ವೆರಿ ನೈಸ್. ಯಸ್ ಸೋ ನರಸಿಂಹ. ವೆರಿ ಪವರ್ಫುಲ್ ನೇಮ್. ಸೊ ಮನೇಲಿ ಕೂಡ ಪವರ್ಫುಲ್ಲಾ ಅಲ್ಲ ಪಾಪನಾ? ಪಾಪ ಇದೆ. ಪಾಪ. ಓಕೆ, ಸೊ ವಾಟ್ ಯು ಡೂ ಸರ್? ಬಿಸ್ನೆಸ್ ಮ್ಯಾನ್. ಓಕೆ, ಸೊ ವಾಟ್ ಯು ಡೂ ಬೈ ಪ್ರೊಫೆಷನ್? Pardon? ಪ್ರೊಫೆಷನಲ್ ಏನು ಮಾಡ್ತೀರಾ? Businessman. ಬಿಸ್ನೆಸ್ ಮ್ಯಾನ್. ಸೊ ನೀವು? ಹೌಸ್ ವೈಫ್. ವೆರಿ ನೈಸ್. ಹಾಂ, ಹಲೋ. Is your favorite color red? Yes. Is she your favorite? Yes. Yes, of course. Okay, ನಿಮ್ಮ ಹೆಸರು? ಶ್ರೀಲತಾ. ಏನು ಮಾಡ್ತಾ ಇದ್ದೀರಾ ಮೇಡಮ್? I'm a housewife. ವೆರಿ ನೈಸ್. your ನೇಮ್ ಸರ್? ಹರೀಶ್. ಹರೀಶ್. ಸೊ ನೀವು ಅವರು ಯೂಶ್ವಲಿ ಸ್ಟೇಜ್ ಪರ್ಫಾರ್ಮೆನ್ಸ್ಗೆಲ್ಲ ಹೋಗೋದಿಲ್ಲ, ನೀವು ಎದುರು ಹೋಗೋದಿಲ್ಲ, ಹೋಗ್ತೀರಾ? ಮತ್ತೆ ಇವರು ಹೇಳಿದ್ದು ಸೊ ಇಷ್ಟು ಜನರ ಮುಂದೆ ಸುಳ್ಳು ಹೇಳುದಾ ನೀವು? Today I said he is not ready. Okay, so why you didn't train him in the house? Okay, so ನಿಮ್ಮ ಹೆಸರು ಸರ್ ಒನ್ಸ್ ಅಗೇನ್? ಹರೀಶ್. ಹರೀಶ್. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಮ್ಯಾನ್. ಓಕೆ, ಸೊ ವೆರಿ ಸಿಂಪಲ್ ಗೇಮ್. ಓಕೆ, ಸೊ ನೀವು ನಿಮ್ಮ ಹಸ್ಬೆಂಡ್ಸ್ನ ಆಪೋಸಿಟ್ ಡೈರೆಕ್ಷನಲ್ಲಿ ರೌಂಡ್ ಹೋಗಬೇಕು. ಓಕೆ, ಸೊ ಹಸ್ಬೆಂಡ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದ್ದಾರೆ, ನೀವು ಕ್ಲಾಕ್ ವೈಸ್ ಹೋಗಬೇಕು, ಉಲ್ಟಾ. ಓಕೆ, ಮ್ಯೂಸಿಕ್ ಆಗ್ತಾ ಇರುತ್ತೆ. ಮ್ಯೂಸಿಕ್ ಸ್ಟಾಪ್ ಆಗುವಾಗ ಹಸ್ಬೆಂಡ್ಸ್ ಚೇರಲ್ಲಿ ಕುತ್ಕೊಳ್ಬೇಕು. ನಿಮ್ಮ ಹಸ್ಬೆಂಡ್ಸ್ನ ತೊಡೆಯಲ್ಲಿ ನೀವು ಸಹ ಕುತ್ಕೊಳ್ಬೇಕು. ಓಕೆ, ಮಿಸ್ ಮಾಡಬಾರ್ದು. ಕರೆಕ್ಟಾಗಿ ನಿಮ್ಮ ಹಸ್ಬೆಂಡ್ನ ಚೇರಲ್ಲಿಯೇ ಕುತ್ಕೊಳ್ಬೇಕು. ಓಕೆ, ರೆಡಿ? ಮ್ಯೂಸಿಕ್ ವಿತ್ ಮೀ. ಓಕೆ ಓಕೆ, 5 ಕಪಲ್ ಇದ್ದಾರೆ, 4 ಚೇರ್ ಇದೆ. ವಿಲ್ ಸ್ಪೇಸ್ ಔಟ್, ಸರ್ಕಲ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ಮ್ಯೂಸಿಕ್. ಹಾಂ, ರೌಂಡ್ 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 ಮ್ಯೂಸಿಕ್ ಚೇರ್ ಹೋಗಿ. ವೈಫ್ ಸಿ ಸೈಡ್, ಗ್ಯಾಪ್ ಇಡಿ, ಗ್ಯಾಪ್ ಸ್ಟಾಪ್ ಮಾಡಬೇಡಿ. ಕನ್ಫ್ಯೂಷನ್, ರಿವರ್ಸ್ ಬರ್ಲಿಕ್ಕಿಲ್ಲ. ಇದೆಂತ? ಎಲ್ಲಿ ಸರ್? It was not hide and seek, it was musical chair. It's okay. Thank you so much, Joran Chapale, for our lovely couple. Thank you for being a sport. Okay, congratulations. So ನಾನು ಸ್ವಲ್ಪ ಒಂದು ಮುಂದೆ ಚೂಡ ಮಿಕ್ಕು, ಐ ನೀಡ್ ಯುವರ್ ಹೆಲ್ಪ್. ಕಮ್ ಸ್ವಲ್ಪ ಫ್ರಂಟಲ್ಲಿ ಅದು ಮಾಡಿ. ಐ ಥಿಂಕ್ ಇಟ್ಸ್ ಡಿಫಿಕಲ್ಟ್ ದೇರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನರಸಿಂಹ ಅವರು ತುಂಬ ಪವರ್ಫುಲ್ ಆಗಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಮ್ಯೂಸಿಕ್ ಪ್ಲೀಸ್. ಉಲ್ಟಾ ಉಲ್ಟಾ. Sir, that was cheating. Okay, sir, ಅವರು ಬಿದ್ರೆ. Okay, thank you so much. Okay, agree for this round? Move ahead. No cheating. Not cheating, no sir. ನನ್ನ ಮೇಲೆ ಲಾಸ್ಟಲ್ಲಿ ಸರ್, ವಾಟ್ ಬಿಸ್ನೆಸ್ ಡು ಯು ಡೂ ಸರ್? ನಿಮ್ದು ಯಾವುದು ಬಿಸ್ನೆಸ್ ಹೇಳಿ? ಯು ಆರ್ ಇಂಡೀಡ್ ಅ ಬಿಸ್ನೆಸ್ ಮ್ಯಾನ್. ಓಕೆ, ಸೊ ಹೌ ಮೆನಿ ಆಫ್ ಯು ಸೇ ದಿಸ್ ಇಸ್ ಓಕೆ? ಕಂಟಿನ್ಯೂ. ಕೈ ಮೇಲೆ ಹಾಕಿ. ಓಕೆ, ಹೌ ಮೆನಿ ಆಫ್ ಯು ಸೇ ಇಟ್ಸ್ ನಾಟ್ ಓಕೆ, ವಿ ಶುಡ್ ನಾಟ್ ಕಂಟಿನ್ಯೂ, ವಿ ಶುಡ್ ಹ್ಯಾವ್ ಅ ರೀಟ್ರೈ? ಓಕೆ, ವಿಲ್ ಹ್ಯಾವ್ ಅ ರೀಟ್ರೈ. ಸೊ ದಿಸ್ ಟೈಮ್ ಐ ಆಮ್ ಸೆಟ್ಟಿಂಗ್ ದ ರೂಲ್, ನೋ ಚೀಟಿಂಗ್ ಪ್ಲೀಸ್. ಓಕೆ,
One more. DJ. Now it was not cheating, it was more. Okay, thank you so much. Can I have you some, please? Nimde, kappu ee sala nimde. Okay, thank you so much for being a sport. Thank you so much, ma'am. Bye. Okay, be careful, ladies and gentlemen, participants. Okay. Okay, all the best, sir. I have nothing. I'm not opening my mouth. Okay, all the best. Our semi-final round. God, one more remix. Okay, thank you so much. Okay, very crucial and our final round. All the best. Be careful. So all the best to you too, ma'am. All the best. Yeah. Nimge kai kodla. All the best. Okay. Play music. ಚೇರ್ ಮುಟ್ಲಿಕ್ಕಿಲ್ಲ ಸರ್, ಸ್ಪೇಸ್ ಬಿಡಿ, ಚೇರ್ ಮುಟ್ಲಿಕ್ಕಿಲ್ಲ. ಕಂಗ್ರ್ಯಾಚುಲೇಷನ್. ಕುತ್ಕೊಳ್ಳಿ ಎಲ್ಲ, ಅದು ಗೇಮ್ ರೌಂಡ್ ಕಂಪ್ಲೀಟ್ ಆಗಲ್ಲ, ಅವ್ರು ಕುತ್ಕೊಳ್ಬೇಕು, ಹಾಗಾದ್ರೆ ಮಾತ್ರ. ಹಾ, ಒಂದು ಫೋಟೋ ತೆಗಿಯೋಣ. Yes, for the winning couple, ladies and gentlemen, I want our anniversary couple to please come forward and give a small prize. Family, yes, family giving. Family, congratulations. What a beautiful day, ladies and gentlemen. Beautiful evening. Thank you. Thank you. Yes. Okay, one last chair. Very powerful chair. Okay. We have Shreyas ready with the flute. Are you? Yes. So, ಇನ್ನೊಂದು ವಿಜುವಲ್ ಟ್ರೀ, ಇನ್ನೊಂದು ಪರ್ಫಾರ್ಮೆನ್ಸ್. ಫ್ಲೂಟ್ ಅನ್ನು ಬಾರಿಸ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಶ್ರೇಯಸ್. ಇಸ್ ಆಲ್ ಸೆಟ್. ಓವರ್ ಟು ಯು ಶ್ರೇಯಸ್.
Check. As usual, well done, Shreyas. Jorada Chapale, ladies and gentlemen, for our talented boy, Shreyas. Okay, so next what we are seeing, ನಮ್ಮ ಸ್ಟೇಜಲ್ಲಿ ಬರುವಂಥ ಒಂದು ಪರ್ಫಾರ್ಮೆನ್ಸ್ ಏನಂದರೆ ಅದಿತಿ ನೆನಪುಂಟ ಕ್ಯೂಟ್ ಡಾನ್ಸರ್ ಗರ್ಲ್ ಅವಳದೊಂದು ಆರ್ಟಿಸ್ಟಿಕ್ ಪರ್ಫಾರ್ಮೆನ್ಸ್. ಶಿ ಇಸ್ ಗೋಯಿಂಗ್ ಟು ಡ್ರಾ ಅ ಬ್ಯೂಟಿಫುಲ್ ಪಿಕ್ಚರ್. ಓಕೆ, ಸಮಥಿಂಗ್ ರಿಯಲಿ ಸರ್ಪ್ರೈಸಿಂಗ್. ಸೊ ಅದಿತಿ, ಆರ್ ಯು ರೆಡಿ? ಎಸ್, ಓವರ್ ಟು ಯು. ಅದರೊಂದಿಗೆ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಮಾಡಲಿಕ್ಕಿದೆ. ನಮ್ಮ ಫ್ಯಾಮಿಲಿ ಡಾನ್ಸ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಸ್ಟೇಜ್ ಸೈಡ್ ಬರಬೇಕು ಅಂತ ವಿನಂತಿ. ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ವುಡ್ ಬಿ ಅ ಬ್ಯೂಟಿಫುಲ್ ಫ್ಯಾಮಿಲಿ ಡಾನ್ಸ್. ಸೊ ಪಾರ್ಟಿಸಿಪೆಂಟ್ಸ್ ಎಲ್ಲ ಸ್ಟೇಜ್ ಸೈಡಲ್ಲಿ ಬರಬೇಕು ಅಂತ ವಿನಂತಿ. ಥ್ಯಾಂಕ್ ಯು ಸೋ ಮಚ್.
check. Okay. So that was wonderful. Aditi, can I please have you on the stage? ಬೇಗ ಜಲ್ದಿ. ಓಕೆ, ಸೊ ಈ ಒಂದು ಪೇಂಟಿಂಗ್ ಅಥವಾ ಈ ಒಂದು ವೇ ಆಫ್ ಆರ್ಟ್ ಒಂದು ಸ್ಪೆಷಾಲಿಟಿ ಇದೆ. ಸೊ ಗಿವ್ 1 minute ಬ್ರೀಫ್ ಅಬೌಟ್ ದಿಸ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಆಫ್ ಯೋರ್ಸ್. ನಥಿಂಗ್, ಇಟ್ಸ್ ವೆರಿ ಈಸಿ. ಗ್ಲೂ ಹಾಕಿ ಅದರ ಮೇಲೆ ಗ್ಲಿಟರ್ ಹಾಕಿತ್ತು. ಸ್ಪೆಷಾಲಿಟಿ ಇಸ್ ಗ್ಲೂ ಆ್ಯಂಡ್ ಗ್ಲಿಟರ್. ಗ್ಲೂ ಆ್ಯಂಡ್ ಗ್ಲಿಟರ್ ಪೇಂಟಿಂಗ್ ಅಂತ ಅದರ ಟೈಟಲ್ ಅಲ್ವಾ? ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜೋರಾದ ಚಪ್ಪಾಳೆ ಫಾರ್ ಒನ್ಸ್ ಅಗೇನ್ another special way of painting with glue and glitter. Thank you so much. Okay, so the most awaiting performance of the day anta kuda helbodu. Nam couple and the family are ready to set the stage on fire. So now ellaru as crowd, family and friends ready now to enjoy this mesmerizing performance. Yes or no? ಇದು ಸಾಕಾಗೋದಿಲ್ಲ. ಜೋರಾದ ಚಪ್ಪಾಳೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಫಾರ್ ದ ವಂಡರ್ಫುಲ್ ಫ್ಯಾಮಿಲಿ ಆನ್ ಸ್ಟೇಜ್ ವಿತ್ ದೇರ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ವೆಲ್ಕಮ್. ಯಾರಿಗಾದ್ರೂ ವಿಸಿಲ್ ಮಾಡಲಿಕ್ಕೆ ಗೊತ್ತುಂಟಾದ್ರೆ ವಿಸಿಲ್ ಮಾಡ್ಬೋದು. ಎನಿಬಡಿ ವಿತ್ ರೆಡಿ?
लड़की बड़ी अनजानी है, सपना है सच है कहानी है। देखो ये पगली बिल्कुल ना बदली, ये तो वही दीवानी है। लड़का बड़ा अनजाना है, सपना है सच है फसाना है। हाँ हाँ ये पगला बिल्कुल ना बदला, ये तो वही दीवाना है। सब यार अपने सबके दिलों में अरमाए हैं। ये जिंदगी में कल क्या बनेगा, हर एक नजर का सपना ये है। कोई इंजीनियर का काम करेगा, बिजनेस में कोई अपना नाम करेगा, मगर ये तो कोई न जाने कि मेरी मंजिल है कहाँ। पापा कहते हैं बड़ा नाम करेगा, बेटा हमारा ऐसा काम करेगा, मगर ये तो कोई न जाने कि मेरी मंजिल है कहाँ। पापा कहते हैं बड़ा नाम करेगा। उंगली पकड़ के फिर से सिखा दे, गोदी उठा लेना आंचल से मेरा मुंह पोंछ देना, मैला सा लगे जहाँ। आंखें दिखाए मुझे जब जिंदगी, याद मुझे आती है तेरे गुस्से की। डाटा भी तो तूने मुझे फूलों की तरह, क्यों नहीं माँ सारी दुनिया तेरी तरह। की लव स्टोरी
जाए, किसी होटल में खाए, हो किसी डिस्को में जाए, किसी होटल में खाए, कोई देख लेना हमें यहाँ कहीं घूम के आए हम। चलो इश्क लड़ाए, चलो इश्क लड़ाए, चलो इश्क लड़ाए सनम, हो चलो इश्क लड़ाए, चलो इश्क लड़ाए, चलो इश्क लड़ाए सनम। नजरों से दूर कितने चलिए, कितने चलिए, कितने चलिए, जानदा है दिल ये तो जान दिया तू, तेरे बिना मैं ना रहूं, मेरे बिना तू, कितने चलिए, कितने चलिए, कितने चलिए, काटू कैसे आता मुसाफिर, जिया नहीं जाता मुसाफिर, के रात लंबे लंबे आए, कटे तेरे संगे संगे आए, के रात लंबे लंबे आए, कटे तेरे संगे संगे आए। साथ तेरे है ना, ढूंढती तेरी गली मुझको घर मिला, आबदाना मेरा हाथ तेरे है ना, ढूंढते तेरा खुदा मुझको रब मिला, तू जो मिला लो हो गया मैं काबिल, तू जो मिला तो हो गया सब हासिल, हाँ मुश्किल सही आसान हुई मंजिल, क्योंकि तू धड़कन मैं दिल। जब से मेरी आँखों से हो गई तू दूर, तब से सारे जीवन के सपने हैं चूर, आँखों में नींद ना मन में चैन है, 1000 में मेरी बहना है, सारी उम्र हमें संग रहना है, फूलों का तारों का सबका कहना है, 1000 में मेरी बहना है, सारी उम्र हमें संग।
see the ladies on stage. Very beautiful. Yes or no, ladies and gentlemen? Jorada Chapale to motivate them and to always acknowledge their beautiful looks today. Come on, Chapale. Yes, that's a smile. संग रहना है, फूलों का तारों का सबका कहना है। हजारों में मेरी बहना है, सारी उम्र हमें संग रहना है, फूलों का तारों का सबका कहना है। 1000 में मेरी बहना है, सारी उम्र हमें संग रहना है, फूलों का तारों का सबका कहना है। दो नैन सितारे है चांद सा मुखड़ा, क्या कहना उसका आफरीन। दावत में जैसे हो शाही टुकड़ा, उसके जैसी न कोई नाज़नीन। शाही जोड़ा पहन के आई जो बंधन के, वही तो मेरी स्वीट हार्ट है। शर्माई सी बगल में जो बैठी है दुल्हन के, वही तो मेरी स्वीट हार्ट है। शाही जोड़ा पहन के आई जो बंधन के, वही तो मेरी स्वीट हार्ट है। शर्माई सी बगल में जो बैठी है दुल्हन के, वही तो मेरी स्वीट हार्ट है। जैसे है एक आंधी, इश्क है एक तूफान, इश्क के आगे बेबस है दुनिया में हर इंसान। इश्क में सब दीवाने हैं, इश्क में सब हैरान, इश्क में सब कुछ मुश्किल है, इश्क में सब आसान। देखो यार ये नगारे ये दीवाने इश्क में जैसे। तुमसे मिलके दिल का है जो हाल क्या कहे, हो गया है कैसा ये कमाल क्या कहे। तुमसे मिलके दिल का है जो हाल क्या कहे, हो गया है कैसा ये कमाल क्या कहे। तारा तुम 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 तारा तुम।
इस दिल में एक तू है, जन्मों के साथी हम साथ साथ हैं, जन्मों के साथी हम साथ साथ हैं। नैनों में ज्योति है, सीपी में मोती है, जन्म के साथी हम साथ साथ हैं, जन्मों के साथी हम साथ साथ हैं, जन्मों के साथी हम साथ साथ हैं। ಚೆಕ್. ಓಕೆ, ಒಂದು ಹಮ್ ಸಾಥ್ ಸಾಥ್ ಹೇ ಒಂದು ರೀಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿ. ಜೋರಾದ ಚಪ್ಪಾಳೆ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಈಚ್ ಅಂಡ್ ಎವ್ರಿ ಪರ್ಫಾರ್ಮೆನ್ಸ್ ವರ್ ಮೈಂಡ್ ಬ್ಲೋವಿಂಗ್ ಅಲ್ವಾ? Yes or no? Can I hear a loud yes and a big round of applause? Come on. Absolutely. This is for the wonderful family. Yes? Okay. So, nama anniversary special performance aitu, and no celebration is complete without cake cutting. Yes? So, can I have the family, all of them, everybody back to the stage, please. Ella family sadasyaru stage alli hogbeku anta vinanti. Yes, sir, please. All of you on the stage? So we'll see all of them in the stage, number full family, and we will have the cake cutting very shortly. Okay. Meanwhile, nama audience as a gift or as a small token of reward, ಒಂದು ಹಾಡು ಆಡುವರು ಯಾರಾದ್ರೂ ಇದ್ದಾರಾ? ಒಂದು 2 line for the anniversary couple. ನಿಮ್ಮ ಕಡೆಯಿಂದ ಅವರಿಗೆ ಒಂದು ಎಸ್ ಎಸ್ 2 ಲೈನ್ ಮೇಡಮ್. ಅವರು ಆಡ್ತಾರಾ ಸರ್? ತುಂಬಾ ಚಂದ ಆಡ್ತಾರೆ. ಹೌದಾ? ನೀವು ತುಂಬಾ ಚಂದ ಡ್ಯಾನ್ಸ್ ಮಾಡ್ತೀರಾ? ಇಲ್ಲ ಇಲ್ಲ, ತುಂಬಾ ಚಂದ ಕಾಣೋದು ಮಾತ್ರ. Okay, absolutely, yes madam. Okay, ma'am, 2 lines for our anniversary couple today. Come on. Any song dedicated to the couple. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. Thank you. Fantastic. So that was indeed a gift. Thank you so much. Okay. So can we have the family onto the stage, please? Jorada Chappale, ladies and gentlemen, and a music, please. Music. Yes. The stage is lit. Ellarigu tired aita dance alagi. Wonderful performance. Yes? Chappale, come on. Okay. So we wish you a merry, merry, merry happy anniversary, Shraddha and Sachin. Nama ellara parvagi. So nimma ee ondu jodi nimma married life, nimma entire family alli good fortune ollade agli. So we wish you good luck, happy anniversary. Amazing. Okay. Anniversary music, please. Cake cut mare. Hand in hand together.
Happy anniversary to Shraddha and her darling Sachin. Woohoo! So ಇದೇ ರೀತಿ 100 years of love and life ಸೆಲೆಬ್ರೇಟ್ ಮಾಡುವಂತ ಬ್ಲೆಸ್ಸಿಂಗ್ಸ್ ನಮ್ಮ ಫ್ಯಾಮಿಲಿಗೆ ಇರಲಿ ಅಂತ ನಮ್ಮ ಎಲ್ಲರ ಪರವಾಗಿ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ವಿ ವಿಲ್ ಗೆಟ್ ಟು ಟೇಸ್ಟ್ ದ ಕೇಕ್ ಟು. ಐ ಆಲ್ ಲುಕಿಂಗ್ ಫಾರ್ವರ್ಡ್? ನಂತರ ಕೇಕ್ ಅನ್ನು ತಿನ್ನಲಿಕ್ಕೆ ಐ ಆಲ್ ಲುಕಿಂಗ್ ಫಾರ್ವರ್ಡ್? ಯಸ್ ನೋ? ನೋ, ಓನ್ಲಿ ಮೀ? ಓ ಯು. Nice, very nice. Okay, so now let's move ahead to another visual treat, ladies and gentlemen. So cake ನಿಮಗೆಲ್ಲರಿಗೆ ಸಿಗುತ್ತೆ. ಸೊ ಇದನ್ನು ಸೈಡಲ್ಲಿ ಇಟ್ಟು ನಮ್ಮ ಸ್ಟೇಜ್ ಅನ್ನು ಡಾನ್ಸರ್ಸ್ ಅನ್ನು ವೆಲ್ಕಮ್ ಮಾಡುವ. ಡಿ ಝೋನ್ ರೆಡಿ. ಚೆಕ್. ಸೊ ನಮ್ಮ ಡಿ ಝೋನ್ ಅವರ ಡಾನ್ಸ್ ಪರ್ಫಾರ್ಮೆನ್ಸ್ ಈಗ ಆಗುತ್ತೆ. ಮೀನ್ ವೈಲ್ ನಮ್ಮ ಫ್ರೆಂಡ್ಸ್ ಗ್ರೂಪ್ ಡಾನ್ಸ್ ಮೆಂಬರ್ಸ್ ಎಲ್ಲ ರೆಡಿ ಆಗಿರಬೇಕು ಅಂತ ವಿನಂತಿ. ಸೊ ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್ ಸೈಡ್. ಸೊ ಎಸ್, ಓವರ್ ಟು ಯು ಡಿ ಝೋನ್.
ಚೆಕ್ ಓಕೆ ಸೊ ಫ್ರೆಂಡ್ಸ್ ಟೀಮ್ ಡಾನ್ಸ್ ಗ್ರೂಪ್ ಅಲ್ಲಿರುವಂತಹ ಎಲ್ಲ ಮೆಂಬರ್ಸ್ ಸ್ಟೇಜ್ ಸೈಡ್ ಅಲ್ಲಿ ಬರಬೇಕು ಅಂತ ವಿನಂತಿ. ಓಕೆ ಅಲಾಂಗ್ ವಿತ್ ದಟ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನಮ್ಮ ಡಿನ್ನರ್ ಕೌಂಟರ್ ಅಫಿಷಿಯಲಿ ಓಪನ್ ಆಗಿದೆ. ನಿಮಗೆ ಹೊಟ್ಟೆ ಹಸಿತಾ ಇದ್ರೆ ನಿಮ್ಮ ಸ್ಟಮಕಲ್ಲಿ ಗ್ರೌಲಿಂಗ್ ಸೌಂಡ್ ಬರ್ತಾ ಇದ್ರೆ ಪ್ಲೀಸ್ ಮೇಕ್ ಯು ವೇ ಟುವರ್ಡ್ಸ್ ಮೈ ರೈಟ್ ಕಾರ್ನರ್. ನಮ್ಮ ಡಿನ್ನರ್ ಕೌಂಟರ್ ಸೆಟಪ್ ಅಲ್ಲಿ ಇದೆ. ಸೊ ಎಲ್ಲರೂ ಯು ಕ್ಯಾನ್ ಗೋ ಬಾನ್ ಆಪಿಟೈಟ್ ಆಲ್ ಆಫ್ ಯು. ಸೊ ನನ್ನ ರೈಟ್ ಸೈಡ್ ಅಲ್ಲಿ ನಮ್ಮ ಡಿನ್ನರ್ ಕೌಂಟರ್ ಇಸ್ ಆಫಿಷಿಯಲಿ ಓಪನ್ ಫಾರ್ ಆಲ್ ಆಫ್ ಯು. ಓಕೆ ಸೊ ಫ್ರೆಂಡ್ಸ್ ಡಾನ್ಸ್ ಅಲ್ಲಿ ಇರುವಂತಹ ಎಲ್ಲ ಮೆಂಬರ್ಸ್ ಸ್ಟೇಜ್ ಅಲ್ಲಿ ಬರಬೇಕು, ಸ್ಟೇಜ್ ಹತ್ರ ಬರಬೇಕು ಅಂತ ವಿನಂತಿ. ಕ್ವಿಕ್ಲಿ ಫಾಸ್ಟ್, ವಿ ಆರ್ ಆಲ್ ವೇಟಿಂಗ್ ಟು ಸಿ ಯುವರ್ ಪರ್ಫಾರ್ಮೆನ್ಸ್. ಓಕೆ Okay, any members missing out from friends team? Anybody members missing out from the friends team? Friends dance members? Ellaru idara? Jeevit, yaru missing? Okay. So friends, and we have to discuss a lot of talking in between, but yes, ready. Endama kudichu
मैं डालूं ताल पे भंगड़ा तू भी गिद्दा पाले चल ऐसा रंग जमा दे हमके बने सभी मत वाले मन कहे कि मैं ले आऊं चांद और तारे सारे इन हाथों पर मैं चांद रखूं इस मांग में भर दूं तारे हेलो हेलो तू फ्लोर पे जब है आई येलो येलो बड़ी सॉलिड मस्ती छाई हेलो हेलो तू मच है तुमने लगाई येलो येलो कंट्रोल करो मेरे भाई तेरी मैं ता जागा रातां नूं रोक न पावा अखियां विचों गम दियां बरसातां नूं तारे गिन गिन याद च तेरी मैं ता जागा रातां नूं रोक न पावा अखियां विचों गम दियां बरसातां नूं ओ हो इश्क तेरा तड़पावे ओ हो इश्क तेरा तड़पावे ओ इश्क तेरा Amazing. ಎಷ್ಟು ದಿನ ಪ್ರಾಕ್ಟೀಸ್ ಇದು? How many days did you all take to practice? No practice? Wow. Bunch of talents. Yes. So, can I hear once again a big round of applause, ladies and gentlemen, for that fabulous Friends group and performance. Yes, come on. ಹೊಟ್ಟೆ ಹಸಿ ಆಗ್ತಾ ಇದೆಲ್ಲ ನಿಮ್ಗೆಲ್ಲರಿಗೆ ಸೀರಿಯಸ್ಲಿ ಡಿನ್ನರ್ ಕೌಂಟರ್ ಆಫಿಷಿಯಲಿ ಓಪನ್ ಆಗಿದೆ ನೌ ವಿ ಹ್ಯಾವ್ ಮಿಸ್ಟರ್ ನವೀನ್ ವೇರ್ ಆರ್ ಯು ಮಿಸ್ಟರ್ ನವೀನ್ ದಯವಿಟ್ಟು ಸ್ಟೇಜ್ ಯೆಸ್ ಪ್ಲೀಸ್ ಕಮ್ ಸರ್ ಸೊ ದಿಸ್ ಸಾಂಗ್ ಇಸ್ ಇಟ್ ಡೆಡಿಕೇಟೆಡ್ ಟು ಸಂಬಡಿ ಲಗ್ ಚಾಗಲಿ ಇಸ್ ಇಟ್ ಡೆಡಿಕೇಟೆಡ್ ಟು ಶ್ರದ್ಧಾ Shraddha. Okay, so we have a dedicated song sung by Mr. Naveen. Stage is all yours. Check. ಹೆಲೋ ಎವ್ರಿವನ್ ಐ ನೋ ಎಲ್ಲರಿಗೂ ತುಂಬ ಹಸುವಾಗಿದೆ ಯಾರಪ್ಪ ಇವನು ಈ ಟೈಮಲ್ಲಿ ಸ್ಟೇಜ್ ಮೇಲೆ ಬಂದಿದ್ದಾನಂತ ನಾನು ಯಾರಿಗೂ ಬೋರ್ ಮಾಡೋದಿಲ್ಲ
just I'll sing a song which is dedicated to obviously to Shraddha. She is one of my closest friend. ಯಾಕಂದರೆ ನಾವು ನನ್ನ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ, ಅರೆ ಮೊನ್ನೆ ಮಾತ್ರ ಶ್ರದ್ಧಾ ಮದುವೆ ಆಗಿತ್ತು, 1 ವರ್ಷ ಆಗೋಯ್ತು ಅಂತ. Then I was thinking, this is not only just 1 year, it is 365 days, 365 new moments, 365 new things in their life. So on behalf of all of friends, I want to wish them a warm first year anniversary. We love you, Shraddha and Sachin. Thank you so much. I dedicate this song to you both. Again, this is a 90s songs. ಗೊತ್ತಿದ್ರೆ ಎಲ್ಲರೂ ಹಾಡಬಹುದು. Okay? सागले के फिर ये हंसी रात हो न हो, शायद फिर इस जन्म मुलाकात हो न हो, लग जा गले से हमको मिली है आज ये घड़ियां नसीब से, है हमको मिली है आज ये घड़ियां नसीब से, जी भर के देख लीजिए हमको करीब से, फिर आपके नसीब में ये बात हो न हो, शायद फिर इस जन्म मुलाकात हो न हो, लग जा गले से। आए के हम नहीं आएंगे बार बार, हाँ पास आए हैं कि हम नहीं आएंगे बार बार, बाहें गले में डाल के हम रोले जार जार, आँखों से फिर ये प्यार की बरसात हो न हो, शायद फिर इस जन्म मुलाकात हो न हो, लग जा गले से। Thank you so much. Thank you. Check. Okay, wonderful performance. Okay, so next ಒಂದು ಹಾಡು ಹಾಡ್ತಾ ಇದ್ದಾರೆ ನಮ್ಮ ಯೂಶುವಲ್ ಆರ್ಟಿಸ್ಟ್, ನಮ್ಮ ಫ್ರೆಂಡ್ ಆಫ್ ಟುಡೇ ಶ್ರೇಯಸ್. ದಿಸ್ ಇಸ್ ಅ ಡೆಡಿಕೇಟೆಡ್ ಸಾಂಗ್ ನಮ್ಮ ಆ್ಯನಿವರ್ಸರಿ ಕಪಲ್ಗೋಸ್ಕರ ಶ್ರೇಯಸ್ ಡೆಡಿಕೇಟ್ ಮಾಡುವಂಥ ಒಂದು ಮಧುರವಾದಂಥ ಗೀತೆ. ಓವರ್ ಟು ಯು ಶ್ರೇಯಸ್. Hey everyone, I dedicate this song to our anniversary couple Shraddha Ku and Sachin Bhaiya. Here's this song dedicated to both of you.
शादी की याद कुछ दिन के बाद, शादी की याद कुछ दिन के बाद आती है जब खुश हो के सब कहते हैं ये दिन आता रहे दिल गाता रहे हैप्पी एनिवर्सरी टू यू हैप्पी एनिवर्सरी टू यू। शादी की याद कुछ दिन के बाद आती है जब खुश हो के सब कहते हैं कि दिन आता रहे दिल गाता रहे हैप्पी एनिवर्सरी टू यू हैप्पी एनिवर्सरी टू यू। दुनिया यूं ही यादों ही बजती रहे दिन दिन जोड़े ये सजती रहे दुनिया यूं ही यादों ही बजती रहे दिन दिन जोड़े ये सजती रहे आज यही है दिल से दुआ प्यार तुम्हारा हो न जुदा आज यही है दिल से दुआ प्यार तुम्हारा हो न जुदा दिन आता रहे दिल गाता रहे हैप्पी एनिवर्सरी टू यू हैप्पी एनिवर्सरी टू यू। कल फिर जैसे आ गया राज हमें कोई समझा गया बीता हुआ कल फिर जैसे आ गया राज हमें कोई समझा गया बदले ज़माना बदले न तुम साथ हमेशा हो कायम बदले ज़माना बदले न तुम साथ हमेशा हो कायम दिन आता रहे दिन आता रहे दिल गाता रहे हैप्पी एनिवर्सरी टू यू हैप्पी एनिवर्सरी टू यू। शादी के याद शादी के याद कुछ दिन के बाद आती है जब खुश हो के सब कहते हैं ये दिन आता रहे दिल गाता रहे हैप्पी एनिवर्सरी टू यू हैप्पी एनिवर्सरी टू यू हैप्पी एनिवर्सरी टू श्रद्धा को एंड सचिन भैया। Check. Thank you so much, Shreyas. Okay, now I have a prize to give. ಒಂದು ಸನ್ಮಾನ ಇದೆ for people with old note. ಹಳೆಯದು ನೆನಪುಂಟಾ? Nostalgic ನಮ್ಮ 500,000 ನೋಟ್. ಹಾ, ಸೊ ಯಾರ ಹತ್ರ ಆದ್ರೂ ಹಳೆಯ ಬ್ಯಾನ್ ಮಾಡಿರುವಂತಹ 500 ಅಥವಾ 1000 rupees ನೋಡಿದ್ರೆ ರಮಕ್ಕ ಬಂದು ಪ್ರೈಸ್ ಅನ್ನ ಕಲೆಕ್ಟ್ ಮಾಡಿ. Come on, check. ಯಾರ ಹತ್ರ ಇಲ್ಲ?
ಮೆಮೊರಿ ಆಗಿರಲಿ ಅಥವಾ ವಾಲೆಟಲ್ಲಿ ರಿಮೈನ್ ಆಗಿರುವಂಥ 500 ಅಥವಾ 1000 ರುಪೀಸ್ದು ಹಳೆ ನೋಟು ಯಾರ ಹತ್ರ ಇದೆ? ನಿಮ್ಮ ಹತ್ರ ಇದ್ರೆ ನಿಮಗೆ ಸಿಗುತ್ತೆ ಒಂದು ಸನ್ಮಾನ. ಇಲ್ಲ? ನೋಬಡಿ ಯಾರ ಹತ್ರ ಕೂಡ ಇಲ್ಲ. ಓಕೆ, ಪರವಾಗಿಲ್ಲ, ದಟ್ಸ್ ಓಕೆ. ದಟ್ಸ್ ಅನ್ ಓಲ್ಡ್ ನೋಟ್ ಸರ್, ದಟ್ಸ್ ಫೇಕ್ ನೋಟ್ ಎಕ್ಸೆಪ್ಟ್ ಮಾಡೋದಿಲ್ಲ ಇಂಡಿಯಾದಲ್ಲಿ. ಫೇಕ್ ನೋಟ್ ಎಕ್ಸೆಪ್ಟ್ ಮಾಡೋದಿಲ್ಲ. ಓಕೆ, ಎಕ್ಸ್ಪೆನ್ಸಿವ್ ಬಿಲ್ ನಿಮ್ಮ ಪರ್ಸಲ್ಲಿ ವಾಲೆಟಲ್ಲಿ ಯಾವುದಾದ್ರೂ ಬಿಲ್ ಇದೆಯಾ? ಎಕ್ಸ್ಪೆನ್ಸಿವ್ ಅಮೌಂಟ್. ಸೊ ಯಾರ್ದು ಜಾಸ್ತಿ ಎಕ್ಸ್ಪೆನ್ಸ್ ಇದೆ ಅವ್ರಿಗೆ ಪ್ರೈಸ್. 10 ರೂಪಾಯಿದು ಸಾಮಾನು ಬಿಲ್ ಇದ್ರೆ ನೀವು ಮಾತ್ರ ಬಂದು ಶೋ ಮಾಡೋದಾದ್ರೆ ನಿಮಗೆ ಸಿಗುತ್ತೆ ಪ್ರೈಸ್. ಸೊ ಎನಿಬಡಿ ವಿತ್ ದ ಬಿಲ್, ಎಕ್ಸ್ಪೆನ್ಸಿವ್ ಬಿಲ್. ನಿಮ್ಗೆ ಯಾರು ಪ್ರೈಸ್ ಬೇಡವಾ? ಎಕ್ಸ್ಪೆನ್ಸಿವ್ ಬಿಲ್, ಏನಾದರೂ ಬಿಲ್ಸ್ ಆಗಲಿ, ಅಂಗಡಿದು, ಮಾಲ್, ಮೂವಿ ಥಿಯೇಟರ್, 1 kg ಹಾಕಿ ಪ್ಲೀಸ್ ಕಮ್, ಜಂಪ್ ಮಾಡಿ ಬನ್ನಿ. ಎಕ್ಸ್ಪೆನ್ಸಿವ್ ಬಿಲ್ ಇಲ್ಲ ಅಂತೆ. ನಿಮ್ಮ ಹತ್ರ ಉಂಟಾ ಎಕ್ಸ್ಪೆನ್ಸಿವ್ ಬಿಲ್? ಒಂದು ಬಿಲ್ ಇಲ್ಲ, ಖಾಲಿ ಕೈ. ಓಕೆ, ಎಸ್, ಎಲ್ಲಿ ಸೌಂಡ್ ಮಾತ್ರ ಕೇಳ್ತಾ ಇದೆ. ಹಾಂ, ಬನ್ನಿ ಸರ್, ಬನ್ನಿ. ವಾವ್, ಇದು ಯಾಕೆ ನಿಮ್ಮ ಕೈಯಲ್ಲಿ ಈಗ ತೆಗೆಯೋದೆ? ಓಕೆ, ವಾಶ್ ಪ್ಯಾಂಟಾ? ಓಕೆ, ಸೊ ಶಾಪಿಂಗ್ ಮಾಡಿದ್ದಾರೆ ಮಿಸ್ಟರ್ ಅಭೀಶ್ 253 ರೂಪೀಸ್. ಜಿಮ್ ಜಾಮ್ ಮಿಲ್ಕ್ ಬಿಕೀಸ್ ಬಿಸ್ಕೆಟ್ ನಿಮಗೆ ತುಂಬ ಇಷ್ಟನಾ? ತುಂಬ ಇಷ್ಟ. ಓಕೆ, ಆಹಾ. ಯೂನಿಟ್ಸ್ 10, 100, 1000, 10,000. 1 ಎಷ್ಟು ಸರ್ ಇದು? ನನ್ನ ಮ್ಯಾಥ್ಸ್ ತುಂಬ. 1,04,328 ರೂಪೀಸ್. ಇದು ಈಗ ಬರ್ತದಲ್ಲ? ಹಾಂ, ಸಾರಿ ಸರ್. ಓಕೆ, ಒಂದು 7,000 ಅಷ್ಟೇ. 1 lakh ಸರ್, ಕೊಡಿ ನೋಡುವ. ಇದು ನೀವು ಕೊಟ್ಟದಲ್ಲಿ ನಿಮಗೆ ಸಿಕ್ಕಿದ್ದ? ಇಲ್ಲ ಅಲ್ಲ, ನಿಮಗೆ ಸಿಕ್ಕಿದ್ದ ಇದು ಹಣ? ಅಲ್ಲ, ನೀವು ಕೊಟ್ಟದ್ದು. ಓ, ಬನ್ನಿ ಸರ್, ಬನ್ನಿ, ಮುಂದೆ ಬನ್ನಿ. ಸೊ ಮಿಸ್ಟರ್, ನಿಮ್ಮ ಹೆಸರು? ಮಿಸ್ಟರ್ ವಿ ಡಿ ಪ್ರಭು. ಇವತ್ತು ಕೊಟ್ಟಿದ್ದ ಇದು ಟ್ರಾನ್ಸಾಕ್ಷನ್? ಇವತ್ತು ಮಾಡಿದ್ದ? ಮೊನ್ನೆ 1,04,328 ರೂಪಾಯಿ ಯಾರಿಗೆ ಕೊಟ್ಟಿದ್ದು? ಒಂದು ಬಿಲ್ ಇದೆ, ಕೊಟ್ಟಿರುವಂಥ ಬಿಲ್ ಇದೆ. ಸೊ ಇದಕ್ಕಿಂತ ಜಾಸ್ತಿ ಬಿಲ್, ಜಾಸ್ತಿ ಅಮೌಂಟ್ ಇರುವಂಥ ಬಿಲ್ ನಿಮ್ಮ ಹತ್ರ ಇದ್ರೆ ಜಲ್ದಿ ಬನ್ನಿ. ಲಾಸ್ಟ್ ಕಾಲ್. ಇಲ್ಲ? ವಿನ್ನರ್, ಕಂಗ್ರ್ಯಾಚುಲೇಷನ್ಸ್, ಜೋರಾದ ಚಪ್ಪಾಳೆ ಲೇಡೀಸ್ ಅಂಡ್ ಜೆಂಟಲ್ಮನ್, ಮಿಸ್ಟರ್ ಪ್ರಭು. ಸೊ ನಿಮಗೆ ಒಂದು ಚಿಕ್ಕ ಸನ್ಮಾನ ಇದೆ. ಓಕೆ, ನಮ್ಮ ಶ್ರದ್ಧಾನ ತಂದೆ ತಾಯಿ ಮುಂದೆ ಬರಬೇಕು, ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ. ಎಸ್, ಬನ್ನಿ, ಮುಂದೆ ಬನ್ನಿ. ಫೋಟೋ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಚಪ್ಪಾಳೆ ಲೇಡೀಸ್ ಅಂಡ್ ಜೆಂಟಲ್ಮನ್. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಿಮ್ದು ಬಿಲ್. ಓಕೆ, ladies and gentlemen, next is going to be a performance, dance performance. Nama ee photo session aad nantara we will see dances on the stage. Thank you so much, ladies and gentlemen. Thank you so much. Okay, so over to D Zone for another mesmerizing performance. Over to you guys.
सलाम है शाम शानदार आसमां से आ गिरी है शाम शानदार चक दे अंधेरा चांद जला दे बल्ब बना के फिक्र न करियो करना भी क्या है बिजली बचा के सारे आम पिला खुशी के जाम शानदार आसमां से आ गिरी ये शाम शाम Wonderful, splendid performance. Thank you so much, guys. Ladies and gentlemen, D-Zone it was. So yes, Namma Ivattina celebration, anniversary celebration, ಮುಕ್ತಾಯಗೊಳ್ಳಲು ಸಮಯ ಆಗಿದೆ. So we are almost in the end of the program. So end ಮಾಡೋಕ್ಕಿಂತ ಮುಂಚೆ, let me all introduce to Mr. Suresh Shetty. So can I please have you on stage? Please come. Suresh Shetty ಅವರೇ ಬನ್ನಿ. ಬನ್ನಿ. Yes, so ನಮ್ಮ ಈ ಒಂದು ಡೆಕೋರೇಷನ್ ನಮ್ಮ ಈ ಒಂದು ಇವೆಂಟ್ ಆರ್ಗನೈಸ್ ಮಾಡಿರುವಂತಹ ಜೆಂಟಲ್ಮೆನ್ ಮಿಸ್ಟರ್ ಸುರೇಶ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಟ್ ಇಸ್ ಸುರೇಶ್ ಇವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಜೋರಾದ ಚಪ್ಪಾಳೆ ಫಾರ್ ಅವರ್ ಇವೆಂಟ್ ಆರ್ಗನೈಸರ್, ಲೇಡೀಸ್ ಅಂಡ್ ಜೆಂಟಲ್ಮೆನ್. Woohoo! Thank you. And along with that, I would like to wish both of you a happy married life. Once again, happy congratulations, happy anniversary, and thank you so much for being a wonderful audience. Jorada chappale nimgoskara, each and every one of you, a great sport. Thank you so much. And Nan Hesru Nidhi, I would like to wish you all good night, Shubhratri. Thank you so much. Bye bye. Over to DJ Blackie. Jumpin', them boys up to something. I think I need some Robitussin. Way too many questions, you must think I trust you. Yeah, you searching for answers, I do not know nothing.
Everybody trying to sue me. You call me Nas, but the hood call me Doobie. And this one is for the champion. And yours since I began. Funny how you said it was the end. My track record so clean, they couldn't wait to just bash me. I must be getting too flashy. Y'all shouldn't have let it work against me. It's too late cause I'm here to stay and these girls know that I'm not. I remember syrup sandwiches and crime allowances, finessing with some counterfeits, but now I'm counting this. Parmesan with my accountant lips, in fact I'm down in this. You say with my boobay tastes like Kool-Aid for the analyst. Girl, I can buy the Westie world with my base stuff. Ooh, that poop good, won't you sit it on my taste buds? I get way too petty, would you let me do the extras? Pull up on your block, they break it down, we playing Tetris. What's poppin'? Brand new whip, just hopped in. I got options, I can pass that like Stockton. Just joshing, I'm spending this holiday locked in. My body got rid of them toxins. Yeah, I'm gonna take my horse to the old town road. I'm gonna ride till I can't no more. I'm gonna take my horse to the old town road. I'm gonna ride till I can't no more. Head down cross town, living like a rock star. Spend a lot of money on my brand new guitar. Baby's got a habit, diamond rings and Fendi sports bras. Riding down Rodeo in my Maserati sports car. Mama, notes ಇರ್ತದೋ ಅಬ್ಬೆ ಕೈಲಿ ಸ್ನಾಕ್ಸ್ ಇರ್ತದೋ Seriously? ਟੁੱਟੇ ਦਿਲ ਨੂੰ ਆਬੀ ਫਿਰਦੇ ਕੀ ਫਾਇਦਾ ਮੁਟਿਆਰੇ 12 ਸਾਲ ਬੱਚੀਆਂ ਚਰਾਈਆਂ ਲਾਉਣ ਵਾਲੀ ਇਹ ਦਿਲ ਤੇਰਾ ਜਦੋਂ ਟੁੱਟੂਗਾ ਤਾਂ ਪਤਾ ਲੱਗੂਗਾ ਦਿਲ ਨਾਲ ਲਾਰੇ ਨੀ ਤੂੰ ਲਾਉਣ ਵਾਲੀ ਇਹ ਦਿਲ ਤੇਰਾ ਜਦੋਂ ਹੱਥ ਹੱਥ ਗੱਲਾਂ ਕਰਕੇ ਮਾਰ ਗਈ ਵਿਚਕਾਰ ਗਈ ਮੇਰੇ ਪਿਆਰ ਨੂੰ ਹਾਏ ਨੀ ਮੇਰੇ ਪਿਆਰ ਨੂੰ ਹੱਥ ਹੱਥ ਗੱਲਾਂ ਕਰਕੇ ਮਾਰ ਗਈ ਵਿਚਕਾਰ ਗਈ ਮੇਰੇ ਪਿਆਰ ਨੂੰ ਹਾਏ ਨੀ ਮੇਰੇ ਪਿਆਰ ਨੂੰ ਉਹ ਮੇਰੇ ਨਾਲ ਖੜ ਕੇ ਪਲ ਚੱਜਦੀ ਤੇਰੇ ਬਿਨਾਂ ਔਖਾ ਕੱਟਾ ਪਲ ਬੱਲੀਏ ਮੇਰੀਆਂ ਜੜ੍ਹਾਂ ਵਿੱਚ ਜਾਵੇਂ ਰੱਜਦੀ ਕਰ ਮੇਰੇ ਮਸਲੇ ਦਾ ਹੱਲ ਬੱਲੀਏ ਨੀ ਚਿਹਰੇ ਤੇਰੇ ਦੀ ਅੱਖ ਟਿੱਕੀ ਮੁਟਿਆਰੇ ਨੀ ਗੱਭਰੂ ਤੇਰੇ ਦੀ ਉਹ ਸ਼ੱਪਾ ਲਾਉਣ ਗਵਾਰੇ ਨੀ ਮੁੰਡੇ ਤੇਰੇ ਦੀ ਉਹਨਾਂ ਸਾਰਿਆਂ ਦੇ ਵਿੱਚ ਜਦੋਂ ਮੈਨੂੰ ਵੇਖੇਗੀ ਮੇਰੀ ਯਾਦ ਜਦੋਂ ਆਉਗੀ ਤਾਂ ਪਤਾ ਲੱਗੂਗਾ ਤੇਰੇ ਨਾਲ ਸਾਰੇ ਨੀ ਤੂੰ ਲਾਉਣ ਵਾਲੀ ਏ ਦਿਲ ਤੇਰਾ ਜਦੋਂ Check. So ladies and gentlemen, we have another performance by the audience crowd. Two little lovely girls to dance, Charvi and Avantika. तेरी मेरी गल्लाए होगी मशहूर, करना कभी तू मुझे नजरों से दूर। कितने चलिए तू, कितने चलिए तू, कितने चलिए। जानदा है दिल ये तो जान दिया तू, तेरे बिना मैं न रहूं मेरे बिना तू। कितने चलिए तू, कितने चलिए तू, कितने चलिए। काटू कैसे राता हो सावरे, जिया नहीं जाता सुन बाबरे के राता लंबे आ रे
मेरे संगया संगया रे Avantika and Shravi was a great performance. Jorada Chappale, ladies and gentlemen. ಒಂದು ನಿಮಿಷ ಟೇಬಲ್ ಕೆಳಗಡೆ ಇಟ್ಟು ಒಂದು ಕ್ಲಾಪ್ಸ್ ಕೊಡುವ ನಮ್ಮ ಟೂ ಆರ್ಟ್ ಡಾನ್ಸರ್ಸ್ಗೆ. Pili dance. Okay, next we have Pili dance from the audience side. So, ಮಗು ಹೆಸರು Sanvit. Sanvit on the stage. All the best, Sanvit. When you walk through
shy and turn away when I look into your eyes. ಮನಸ್ಸು ಹಾದಿ ತಪ್ಪಿದೆ ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ ಏನೋ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ फलक तक चल साथ मेरे फलक तक चल साथ चल ये बादल की चादर ये तारों के आंचल में छुप जाए हम पल दो पल हो I miss the taste of your lips on Sunday and the sound of your laugh when I say something funny, but nobody heard it except for you. And my mom still asks about you. I lie and I say we're friendly, 'cause I don't have it in me to tell the truth. You and me, what are we if we're not together? It could be nothing 'cause nothing lasts forever. So let's get high in the backseat, walk up on the back street behind your house. Bolna mahi bolna. As long as we keep the lights down and the noise down, they can never find us. तेरा नाम क्या जाना
So photo session ಮುಂದುವರಿಸುವ ಮುಂಚೆ ನಮ್ಮ ಪಿಲಿ is going to come onto the stage. So it's a performance from the audience side. ನಮ್ಮ ಚಿಕ್ಕ ಪಿಲಿ ರೆಡಿ ಆಗಿದ್ದಾರೆ. ಹಾ ಬೋಲೆ ಮಮ್ಮಿ ಇರ್ಲ ಬೋಲೆ ಸ್ಟೇಜ್ ಬೋಲೆ ಲೆಟನ್ ಬೋಲೆ ಹೌದಾ ಹಾ ಓಕೆ ಸ್ಟಡಿ ಓ ಪೊಸಿಷನ್ ಮ್ಯೂಸಿಕ್ ಪಿಲಿ Fantastic! ನಮ್ಮ ಎಲ್ಲಿಯ ಪಿಲಿ ಒಂಜಿ ಪಾರ್ಟ್ನರ್ ಪಿಲಿಲ ಬತ್ತನ ನಡುಟ್ ಓಕೆ
wait. We have a small gift. Come here. Come. Onto the stage. Mommy, you can also. It's okay. Okay. Oh. Okay. We have Shraddha. No, busy? Okay, that's okay. Grandparents. ಯಾರಾದರೂ ಒಬ್ರು ಬರ್ಬೋದಾ? ಬ್ರದರ್. ವಿಲ್ ಹ್ಯಾವ್ ಶ್ರದ್ಧಾಸ್ ಬ್ರದರ್. ಒಂದು ಚಿಕ್ಕ ಗಿಫ್ಟ್ ಇವರಿಗೆ ಕೊಡ್ಲಿಕ್ಕೆ ಅಷ್ಟೇ. So for this dynamic performance from our little Pilly, Baba, what's your name? Shanvik, my name is. That's his name? Shanvik. Sanvit. Thank you so much. Okay. Two more gifts. Okay. We have Adviti. Avantika and Charvi. Also, they've been here for a beautiful performance, so we'll give them also a small reward. Come soon, quickly. Yeah. Two for them. Click on it. A black. Okay, we have another baby dancing. 2 minutes. Oh, later. Okay, thank you so much. Family. We give the prize. Oh yeah. So tiger dance partner ಆದ ಬತ್ತಿನ tiger t-shirt ಪಾಡ್ದವ ಇದ್ದಾರೆ. Okay, full dressed up. Okay. So give them prize, Baba. Say congratulations. Handshake. Nice. Thank you. Bye. Okay. Thank you so much. Okay, back to DJ. तोड़ेंगे रोमियो दे लफड़ा रिकॉर्ड भी लिख
शरबतों का तू मीठे घाट का पानी, मैं रंग शरबतों का तू मीठे घाट का पानी, मुझे खुद में घोल दे तो मेरे यार बात बन जानी। रंग शरबतों का तू मीठे घाट का पानी, मैं रंग शरबतों का तू मीठे घाट का पानी, मुझे खुद में घोल